सारस्वती देवी गौरवान् प्रचार निर्विशेष शून्यवादी पाश्चात्य देशधारणी जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे हरे राम 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 सारस्वती गौरवान् प्रचार निर्विशेष ಎಸ್ ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಭಾಗವತಂ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ ಶ್ರೀಮದ್ ಭಾಗವತಂ 4ನೇ ಸ್ಕಂದ 1ನೇ ಅಧ್ಯಾಯ ಶ್ಲೋಕ 31 ಎಸ್ ಅತಸ್ಮಾದಂಶಭೂತಸ್ತೆ ಆತ್ಮಜಾಲೋಕ ವಿಶ್ರುತ ಭವಿತಾರೋ ಅಂಗಭದ್ರಂತೆ ವಿಶ್ರಪ್ಸ್ಯಂತಿ ಚ ತೇ ಯಶ. ನಮ್ಮ ಸಾಮರ್ಥ್ಯದ ಅಂಶ ಸಂಭೂತರಾದ ಪುತ್ರರನ್ನು ನೀನು ಪಡೆಯುವೆ, ನಿನಗೆ ಸನ್ಮಂಗಳವಾಗಲೆಂದು ನಾವು ಅಪೇಕ್ಷಿಸುತ್ತೇವೆ. ಆ ಕಾರಣದಿಂದ ನಿನ್ನ ಪುತ್ರರು ಪ್ರಪಂಚದಲ್ಲೆಲ್ಲ ನಿನ್ನ ಯಶಸ್ಸನ್ನು ವೈಭವಿತವಾಗಿ ಹರಡುವರು. ಈಗ ಯಾರು ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಹೇಳುವಂಥದ್ದು ಯಾರಿಗೆ? ಆ ತ್ರಿಮುನಿಗೆ. ನಮ್ಮ ಸಾಮರ್ಥ್ಯದ ಅಂಶಭೂತರಾದ ಪುತ್ರರನ್ನು ನೀನು ಪಡೆಯುವೆ ಅಂದ್ರೆ ನೆಕ್ಸ್ಟ್ ಬರ್ತದೆ ಅಲ್ಲಿ ಎಲ್ಲಿ ಬರುವಂತದ್ದು 33 ಶ್ಲೋಕದಲ್ಲಿ ಬರುವಂತದ್ದು ಎಂತ? ಈ ದತ್ತಾತ್ರೇಯ ಮತ್ತೆ ದುರ್ವಾಸ ಮತ್ತೆ ಸೂರ್ಯದೇವರು. ಓಕೆ, ಈ ರೀತಿ ಮೂವರು ಹುಟ್ಟುವಂತದ್ದು. ಓಕೆ, ಹಾಗೆ ಎಸ್ ಇವರು ಹೇಳುವಂತ ಅತ್ರಿ ಮುನಿಗೆ ಹೇಳುವಂತದ್ದು ಅಂಶ ಸಂಭೂತರಾದ ಪುತ್ರ ನೀನು ಪಡೆಯುವೆ, ನಿನಗೆ ಸನ್ಮಂಗಳ ಆಗಲಿ ಅಂದ್ರೆ ನಿನ್ಗೆ ಒಳ್ಳೇದಾಗ್ಲಿ. ಅವ್ರು ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ, ವೈಭವವಾಗಿ ಹೊರಡುವರು. ಆಕ್ಚುಲಿ ನಮ್ಮ ಎಂತ ಹೇಳುವಂಥದ್ದು ಮಗ ಆಕ್ಚುಲಿ ಮಗ ಹೇಗಿರ್ಬೇಕಂದ್ರೆ ಅವ ಎಂತ ತಂದೆಯ ಕೀರ್ತಿಯನ್ನು ಅವ ಹರಡಬೇಕು. ಈಗ ಇದು ಹೇಗೆ ಆಗುವಂಥದ್ದು? ಯಾರು ಹೇಳ್ತೀರಿ? ಒಳ್ಳೆ ಕಲ್ತಾಗುವಂಥದ್ದು ಹೇಗೆ ಆಗುವಂಥದ್ದು? ಒಳ್ಳೆ ಕೆಲಸದಿಗೆ ಆಗುವಂಥದ್ದು ಹೇಗೆ ಆಗುವಂಥದ್ದು? ಯಾರು ಹೇಳ್ತೀರಿ? ಎಸ್, ದಯವಿಟ್ಟು ಹೇಳಿ. ಮಗ ತಂದೆ ತಾಯಿಯ ಕೀರ್ತಿಯನ್ನು ಹರಡಬೇಕು, ಇದು ಹೇಗೆ ಆಗುವಂಥದ್ದು? ಯಾರು ಹೇಳ್ತೀರಿ? ಸದ್ಬುದ್ಧಿ ಸನ್ಮಾರ್ಗದಲ್ಲಿ ನಡೆದ್ರೇನ ಅದು ತಾನಾಗೆ ಬರುತ್ತೆ. ಕೃಷ್ಣ ಪ್ರಜ್ಞೆಯಿಂದ ಭಕ್ತರಾದ್ರೆ ಒಳ್ಳೆ ಸಂಸ್ಕಾರ ಇರ್ಬೇಕು. ಒಳ್ಳೆ ಸಂಸ್ಕಾರ ಇಲ್ಲ ಎಂತಂದ್ರೆ ಕೃಷ್ಣ ಪ್ರಜ್ಞೆ ಡಿವೋಟಿ ಆಗ್ಬೇಕು. ಡಿವೋಟಿ ಆದ್ರೆ ಮಾತ್ರ ಉಳ್ದದ್ದು ನೀವೆಲ್ಲ ಎಂತ ಹೇಳುವಂಥದ್ದು, ಇಲ್ಲಿ ಮೇಕಪ್ ಮಾಡಿ, ಇಲ್ಲಿ ಮೇಕಪ್ ಮಾಡಿ, ಇಲ್ಲಿ ಬೇರೆ ಎಲ್ಲೂ ಮೇಕಪ್ ಮಾಡಿ ವೇಸ್ಟ್. ಅದು ಉಳ್ದದೆಲ್ಲ ಮೇಕಪ್. ಎಷ್ಟೇ ಒಳ್ಳೆ ಕ್ವಾಲಿಟಿ ಇರಲಿ ನಿಮ್ಮ ಮಗನಲ್ಲಿ, ಇಫ್ ಈಸ್ ನಾಟ್ ಡಿವೋಟಿ, ಯೂಸ್ಲೆಸ್. ಶಾಸ್ತ್ರ ಹೇಳ್ಬೋದು, ನಾನಲ್ಲ. ಹಾಗಾಗಿ ತಂದೆ ತಾಯಿಯ ಗ್ಲೋರೀಸ್ ಅನ್ನು ಹರಡುವುದಂದ್ರೆ ಈ ಶುಡ್ ಬಿಕಮ್ ಎ ಡಿವೋಟಿ. ಭಕ್ತನಾಗ್ಬೇಕು. ಭಕ್ತನಾಗಿ ಎಂತ ಮಾಡ್ಬೇಕು? ಎಸ್, ಓಕೆ, ಈಗ ಭಕ್ತನಾಗ್ಬೇಕು. ಭಕ್ತನಾಗಿ ಅವ ಎಂತ ಮಾಡ್ಬೇಕು? ಎಸ್, ದಯವಿಟ್ಟು ಹೇಳಿ, ಎಂತ ಮಾಡ್ಬೇಕು ಭಕ್ತನಾಗಿ? ಕೃಷ್ಣ ಪ್ರಜ್ಞೆ ಹರಡ್ಬೇಕು, ಎಲ್ಲಾ ಕಡೆ ಸೇವೆ ಮಾಡ್ಬೇಕು. ಕೃಷ್ಣ ಪ್ರಜ್ಞೆ ಹರಡ್ಬೇಕು. ಎಂತ ಮಾಡ್ಬೇಕು? ಕೃಷ್ಣ ಪ್ರಜ್ಞೆ ಎಲ್ಲಾ ಕಡೆ ಹರಡ್ತಾ ಹೋಗ್ಬೇಕು. ಭಗವಂತನ ಖುಷಿ
ಖಾಲಿ ಅಂತ ಕೃಷ್ಣ ಮಗಿಲೇ ಇದ್ದು ಮನೆಯಲ್ಲಿ ಕೂತ್ಕೊಂಡು ಜಪ ಮಾಡಿ ಕೂತ್ಕೊಳ್ಳೋದಲ್ಲ. ಈ ಶುಡು ಪ್ರಚಾರ. ಬಸ್ ಈ ಶುಡು ಆಚಾರ ದನಿ ಶುಡು ಪ್ರಚಾರ. ಹಾಗೆ ಎಸ್, ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನಿನ್ನ ಕೀರ್ತಿಯನ್ನು ನಿಜವಾಗಿ ತಂದೆ ತಾಯಿ ಕೀರ್ತಿಯನ್ನು ಹರಡುವುದಂದ್ರೆ ಕೀರ್ತಿ. ಯು ಶುಡ್ ಬಿಕಮ್ ಎ ಡಿವೋಟಿ ಅಂಡ್ ಯು ಶುಡ್ ಡೂ ಪ್ರಚಾರ. ಇದು ಈಗ ನೀವು ಮಾಮೂಲಿ ಜನರ ಹತ್ರ ಹೋಗಿ ಹೇಳಿದ್ರೆ ಅವ್ರು ಹೇಳ್ತಾರೆ, ಯಾರು ಹೇಳಿದ್ರು ಮಾರ ಅವನಿಗೆ ಹುಚ್ಚು ಅಂತ ಹೇಳ್ತಾರೆ, ನಿಮ್ಗೆ ಕೂಡ ಹುಚ್ಚು ಅಂತ ಹೇಳ್ತಾರೆ. ಆದ್ರೆ ಆಕ್ಚುಲಿ ಹೇಗೆ ಅಂದ್ರೆ ನೋಡಿ, ಈಗ ತಂದೆ ತಾಯಿ ಸಾಯುವಾಗ, ಈಗ ಸಪೋಸ್ ಮಗ ಡಿವೋಟಿ, ಈಗ ಮಗ ಡಿವೋಟಿ ತಂದೆ ತಾಯಿ ಸಾಯುವಾಗ ಹೇಗಿರ್ತದಂದ್ರೆ, ಕೃಷ್ಣ ಮತ್ತೆ ಕೃಷ್ಣನ ಎಲ್ಲ ಸಂಗಡಿಗರು, ಅಸೋಸಿಯೇಟ್ಸ್, ದೇ ವಿಲ್ ಬಿ ರಿಸೀವಿಂಗ್ ಯಾರನ್ನು? ಡಿವೋಟಿದು ತಂದೆ ತಾಯಿಯನ್ನು ರಿಸೀವ್ ಮಾಡ್ಲಿಕ್ಕೆ ಬರ್ತಾರಂತೆ. ಫುಲ್ ಎಂತ ಹೇಳುವಂಥದ್ದು ಪ್ರೊಸೆಷನ್ ಅಲ್ಲಿ ದೇ ವಿಲ್ ಬಿ ವೆಲ್ಕಮಿಂಗ್. ಓಕೆ, ಇದನ್ನು ಯಾಕೆ ಮಾಡುವಂಥದ್ದು ಯಾರು ಹೇಳ್ತೀರಿ? ಈಗ ಭಕ್ತನ ತಂದೆ ತಾಯಿಯನ್ನು ಕೃಷ್ಣ ಈ ರೀತಿ ಯಾಕೆ ಮಾಡ್ಬೇಕು? ಎಸ್, ಯಾರು ಹೇಳ್ತೀರಿ? ಯಾಕಂದ್ರೆ ಒಬ್ಬನ ಭಕ್ತ ಮನೆಯಲ್ಲಿದ್ರೆ ಅವರು 7 ಜನ್ಮದ ಇದು ಅವ್ರ ಹಿರಿಯರೆಲ್ಲ ಮುಕ್ತರಾಗ್ತಾರೆ. ಓಕೆ, ಅದು ಮುಕ್ತರಾಗ್ತಾರಲ್ಲ, ಯಾಕೆ ಈ ರೀತಿ ಮಾಡೋದು ಭಗವಂತ? ಯಾಕೆ ರೀಸನ್ ಯಾಕೆ? ಭಕ್ತ ಇಷ್ಟು ಒಳ್ಳೆ ಭಕ್ತರಿಗೆ ಅವ್ರು ಜನ್ಮ ನೀಡಿದ್ದಾರೆ ಅಂತ ಗೋಲಕ. ವೆರಿ ಗುಡ್, ವೆರಿ ಗುಡ್. ಬೇರೆ ಭಕ್ತಂತ ಮಗನಿಗೆ ಜನ್ಮ ಕೊಟ್ಟು ಸಂಸ್ಕಾರ ಇಟ್ಟಿದ್ದಾರೆ ಅವರಿಗೆ, ಅದಕ್ಕೆ ಅವ್ರ ಭಕ್ತಿ ಬರ್ಲಿಕ್ಕಾಯ್ತು. ಓಕೆ, ಯಾ ಬೇರೆ ಯಾರು ಹೇಳ್ತೀರಿ? ನೋಡಿ, ನಮ್ಗೆ ಇದೆಲ್ಲ ಬೆನಿಫಿಟ್ ಗೊತ್ತಿಲ್ಲ. ನಾವು ಖಾಲಿ ಮಕ್ಕಳನ್ನು ಒಳ್ಳೆ ಕಲಿಸಿ ಒಳ್ಳೆಯವನಾಗ್ಬೇಕು. ಒಳ್ಳೆಯವನಾಗಿ ಏನು ಪ್ರಯೋಜನವಿಲ್ಲ. ನಮ್ಮ ಲೆಕ್ಕ ಪ್ರಕಾರ ಯಾವ್ದು ಒಳ್ಳೆಯದು ಉಂಟು ಅದು ಒಳ್ಳೇದಲ್ಲ. ಶಾಸ್ತ್ರ ಪ್ರಕಾರ ಯಾವ್ದು ನಾವು ಒಳ್ಳೇದು, ಶಾಸ್ತ್ರದ ಪ್ರಕಾರ ಒಳ್ಳೇದು ಅದನ್ನು ನೋಡ್ಬೇಕು. ನಮ್ಮ ಪ್ರಕಾರ ಒಳ್ಳೇದಲ್ಲ. ಇದು ನಾವು ತುಂಬಾ ಎಂತ ಹೇಳುವಂಥದ್ದು ತಿಳಿಯಬೇಕಾದ ವಿಷಯ ಇದು. ಎಸ್, ಹಾಗಾಗಿ ಭಗವಂತ ಎಂತ ಮಾಡ್ತಾನಂದ್ರೆ, ಯಾಕೆಂದ್ರೆ ಭಗವಂತನ ಬಗ್ಗೆ ಪ್ರಚಾರ ಮಾಡಿದಕ್ಕೆ ಭಗವಂತ ಇದೆಲ್ಲ ಈಸ್ ಗಿವಿಂಗ್ ರಿವಾರ್ಡ್ಸ್. ಈಗ ರಿವಾರ್ಡ್ಸ್ ನೀವು ನೋಡಿ, ಹೇಗೆಂದ್ರೆ ಈ ಕ್ರೆಡಿಟ್ ಕಾರ್ಡ್ ನೀವು ತಗೊಂಡ್ರೆ ಅದ್ರಲ್ಲಿ ತುಂಬಾ ರಿವಾರ್ಡ್ಸ್ ಎಲ್ಲ ಉಂಟು. ನಿಮ್ಗೆ ಪಾಯಿಂಟ್ಸ್ ಎಲ್ಲ ಜಾಸ್ತಿ ಆದ್ಮೇಲೆ ನಿಮ್ಗೆ ತಿಂಗಳಿಗೆ 5000 ಫ್ಯೂಯಲ್ ನೀವು ಫ್ರೀ ಆಗ್ಬೋದು. ದಟ್ ಇಸ್ ಅ ರಿವಾರ್ಡ್. ಯಾಕೆಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ದೀರಿ. ಮತ್ತೆ ಎನಿಥಿಂಗ್ ಪರ್ಚೇಸಿಂಗ್ ಮಾಡುವಾಗ ನಿಮ್ಗೆ ರಿವಾರ್ಡ್ ಬಂದು ಕೆಲವೊಮ್ಮೆ 5000 ಫ್ಯೂಯಲ್ ಫ್ರೀ, ಕೆಲವೊಮ್ಮೆ 5000 ಗಿಫ್ಟ್ ವೋಚರ್ ತಗೊಳ್ಬೋದು. ರಿವಾರ್ಡ್ ಅಂದ್ರೆ ಎಂತ ಹೇಳುವಂತದ್ದು? ಎಸ್, ಕನ್ನಡದ ಎಕ್ಸಾಕ್ಟ್ ಪದ ಎಂತ? ಎಸ್, ಯಾರು ಹೇಳ್ತೀರಿ? ರಿವಾರ್ಡ್ಗೆ ಕನ್ನಡದ ಕೊಡುಗೆ ಬಹುಮಾನ, ಬಹುಮಾನ. ಓಕೆ, ಹಾಗೆ ಭಗವಂತನ ಸೇವೆ ಮಾಡಿದಕ್ಕೆ ಭಗವಂತ ಈ ರೀತಿ ಕೊಡುವಂಥದ್ದು. ದಿಸ್ ಆಲ್ ರಿವಾರ್ಡ್. ಅಂದ್ರೆ ಅವನ ತಂದೆ ತಾಯಿಗಳು ಸತ್ತ ಮೇಲೆ ಆ ರೀತಿ ಮಾಡ್ತಾನೆ, ವ್ಯವಸ್ಥೆ ಮಾಡ್ತಾನೆ, ಒಳ್ಳೆ ವ್ಯವಸ್ಥೆ ಮಾಡ್ತಾನೆ. ಯಾಕೆ? ಎಸ್, ಬಿಕಾಸ್ ಈಸ್ ಮೈನ್ ಪರ್ಸನ್. ಈಗ ಎಂತ ಆಗ್ತದೆ ನೋಡಿ, ಈಗ ಭಕ್ತರಿಗೆ ಕೃಷ್ಣ ಇಸ್ ಮೈನ್, ಕೃಷ್ಣನಿಗೆ ಈಸ್ ಮೈನ್. ಭಕ್ತನಿಗೆ ಕೃಷ್ಣ ಇಸ್ ಮೈನ್, ಕೃಷ್ಣನಿಗೆ ಈಸ್ ಮೈನ್. ಹಾಗಾಗಿ ಈಸ್ ಮೈನ್ ಆದ ಮೇಲೆ ಅವಂದು ಯಾರೆಲ್ಲ ಇದ್ದಾರೆ, ದೇರ್ ಆಲ್ಸೋ ಮೈನ್. ತಿಳಿಯುತ್ತಾ ನಿಮ್ಗೆ? ಸಿಂಪಲ್ ಫಿಲಾಸಫಿ ಇದು ನೋಡಿ. ಈಗ ಭಕ್ತ ಕೃಷ್ಣನಿಗೆ ತುಂಬಾ ಪ್ರಿಯ, ಹಾಗಾಗಿ ಭಕ್ತಂದು ಯಾರೆಲ್ಲ ಸಂಬಂಧಿಕರಿದ್ದಾರೆ ಅವರು ಕೂಡ ಪ್ರಿಯ. ಈ ರೀತಿ ಅದಕ್ಕೆ ಭಗವಂತ ಎಸ್ಪೆಷಲಿ ಅವನೇ ಬಂದು
ಎಲ್ಲ ಎಂತ ಹೇಳುವಂತದ್ದು ವೆಲ್ಕಮ್ ಎಲ್ಲ ಮಾಡ್ತಾನೆ. ಹಾಗಾಗಿ ಹುಟ್ಟಿದ ಮೇಲೆ ನಾವು ತಂದೆ ತಾಯಿಗಳ ಕೀರ್ತಿಯನ್ನು ಹರಡಿಸುವುದಂದ್ರೆ ಯು ಶುಡ್ ಬಿಕಮ್ ಎ ಡಿವೋಟಿ. ಓನ್ಲಿ ಬೈ ಬಿಕಮಿಂಗ್ ಎ ಡಿವೋಟಿ ನಮ್ಗೆ ತಂದೆ ತಾಯಿಗಳ ಕೀರ್ತಿಯನ್ನು ಹರಡಿಸಬಹುದು, ಇಲ್ಲವೇ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಫರ್ದರ್ ಒಂದು ನಿಮಿಷ. ಆ ಕಾರಣದಿಂದ ನಿನ್ನ ಪುತ್ರರು ಪ್ರಪಂಚದಲ್ಲೆಲ್ಲ ನಿನ್ನ ಯಶಸ್ಸನ್ನು ವೈಭವಿತವಾಗಿ ಹರಡುವರು. ಎಸ್, ಓಕೆ. ಇನ್ನು ನಾನು ಜಸ್ಟ್ ಟ್ರಾನ್ಸ್ಲೇಷನ್ ಓದ್ತಾ ಹೋಗ್ತೇನೆ, ಇಲ್ಲದ್ರೆ ಸಮಯ ಸಾಕಾಗ್ಲಿಕ್ಕಿಲ್ಲ. ಆಮೇಲೆ ಅತ್ರಿಮುನಿ ದಂಪತಿ ನೋಡುತ್ತಿದ್ದಂತೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಅತ್ರಿಮುನಿಗೆ ವರವನ್ನು ಕೊಟ್ಟು ಆ ಸ್ಥಳದಿಂದ ಅದೃಶ್ಯರಾಗ್ತಾರೆ. ಈಗ ವರ ಕೊಟ್ಟು ಅದೃಶ್ಯರಾಗ್ತಾರೆ. ಎಂತ ವರ ನೋಡುವ. ಆಮೇಲೆ ಬ್ರಹ್ಮನ ಅಂಶದಿಂದ ಸೋಮನು ಅವರ ಮಗನಾಗಿ ಹುಟ್ಟಿದರು. ಎಸ್, ಸೋಮ ಹುಡ್ತಾನಂತೆ ಬ್ರಹ್ಮನ ಅಂಶದಿಂದ. ವಿಷ್ಣುನ ಅಂಶದಿಂದ ದತ್ತಾತ್ರೇಯ, ಮತ್ತೆ ಶಿವನ ಅಂಶದಿಂದ ದುರ್ವಾಸ. ಈಗ ಅಂಗಿರೆಂಬ ಮುನಿಯ ಅನೇಕ ಪುತ್ರರ ವಿಷಯವನ್ನು ಹೇಳುತ್ತೇನೆ. ಈಗ ಅಂಗಿರನ ಪುತ್ರರು, ಅಂಗಿರೆಂಬ ಋಷಿಯ ಪತ್ನಿ ಶ್ರದ್ಧೆಯು ಶಿನಿವಾಲಿ, ಕು, ರಾಕ, ಅನುಮತಿ ಎಂಬ 4 ಜನ ಪುತ್ರಿಯರಿಗೆ ಜನ್ಮವಿತ್ತಳು. ಇದು 4 ಪುತ್ರಿಯರು. ಈ 4 ಹೆಣ್ಣು ಮಕ್ಕಳಲ್ಲದೆ ಅವಳಿಗೆ 2 ಗಂಡು ಮಕ್ಕಳಿದ್ದರು. ಅವರಲ್ಲೊಬ್ಬನು ಉತ್ತತ್ಯನೆಂದು ಖ್ಯಾತನು. ಒಬ್ಬ ಉತ್ತತ್ಯ ಅಂತೆ, ಇನ್ನೊಬ್ಬ ಪಂಡಿತನು ಬೃಹಸ್ಪತಿ, ಪಂಡಿತೋತ್ತಮನಾದ ಬೃಹಸ್ಪತಿ. ಎಸ್, ಪುಲಸ್ಯನು ತನ್ನ ಹೆಂಡತಿ ಅವಿರ್ಭು ಎಂಬವಳೆ ಅಗಸ್ತ್ಯನೆಂಬ ಒಬ್ಬ ಮಗನನ್ನು ಪಡೆದನು. ಎಸ್, ಅಗಸ್ತ್ಯ ಹುಡ್ತಾನೆ ಪುಲಸ್ಯನಿಗೆ. ಅಗಸ್ತ್ಯನು ಮುಂದಿನ ಜನ್ಮದಲ್ಲಿ ಧರಾಗ್ನಿಯಾಗಿ ಹುಟ್ಟಿದನು. ಅವನಲ್ಲದೆ ಪುಲಸ್ಯನಿಗೆ ವಿಶ್ರವ ಇನ್ನೊಂದು ಕೂಡ ಇತ್ತಂತೆ, ಮಹಾ ತಪಸ್ವಿ. ಅದು ಇನ್ನೊಬ್ಬ ಮಗ ಕೂಡ ಇದ್ದಂತೆ. 2 ಮಗ ಪುಲಸ್ಯನಿಗೆ, ಒಂದು ಅಗಸ್ತ್ಯ, ಇನ್ನೊಂದು ವಿಶ್ರವ. ಪುಲಸ್ಯನ ಹೆಂಡತಿ ಅವಿರ್ಭು. ಓಕೆ, ನೆಕ್ಸ್ಟ್. ವಿಶ್ರವನಿಗೆ 2 ಪತ್ನಿಯರು. ಪುಲಸ್ಯನ ಮಗ ವಿಶ್ರವ, ಅವನಿಗೆ 2 ಪತ್ನಿಯರು. ಮೊದಲನೇ ಪತ್ನಿಯಾದ ಇಡಾವಿಡ ಎಂಬವಳಿಂದ ಯಕ್ಷರ ಅಧಿಪತಿಯಾದ ಕುಬೇರ ಜನಿಸ್ತಾನೆ. ಕುಬೇರ ಹುಟ್ಟುವಂಥದ್ದು ಯಾರು? ಇಡವಿಡ ಪತ್ನಿಗೆ, ಪುಲಸ್ಯನ ಮಗ ವಿಶ್ರವ, ವಿಷ್ಣುವನ ಪತ್ನಿ ಇಡವಿಡ, ಅವಳಿಗೆ ಹುಟ್ಟುವಂಥದ್ದು ಯಾರು? ಕುಬೇರ. 2ನೇ ಪತ್ನಿ ಕೇಶಿನಿಯಿಂದ ರಾವಣ, ಕುಂಭಕರ್ಣ, ವಿಭೀಷಣ. ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಪುಲಸ್ಯನಿಗೆ 2 ಮಕ್ಕಳು, ಒಂದು ಅಗಸ್ತ್ಯ, ಇನ್ನೊಂದು ವಿಶ್ರವ. ವಿಶ್ರವನಿಗೆ 2 ಹೆಂಡತಿ. ಮೊದಲನೇ ಹೆಂಡತಿ ಇಡಾವಿಡ, ಅವಳಿಂದ ಹುಟ್ಟುವಂಥದ್ದು ಕುಬೇರ. 2ನೇ ಹೆಂಡತಿ ಕೇಶಿನಿ, ಅವಳಿಂದ ಹುಟ್ಟುವಂಥದ್ದು ರಾವಣ, ಕುಂಭಕರ್ಣ, ವಿಭೀಷಣ. ಎಸ್, ನೆಕ್ಸ್ಟ್. ಪುಲಾನ ಪತ್ನಿಯಾದ ಗತಿಯು ಕರ್ಮಶ್ರೇಷ್ಠ ವರಿಯಾನ್, ಸಹಿಷ್ಣು ಎಂಬ ಹೆಸರಿನ 3 ಮಕ್ಕಳಿಗೆ ಜನ್ಮವಿತ್ತಳು. ಪುಲಾನ ಪತ್ನಿಯಾದ ಗತಿ. ಓಕೆ, ಅವರೆಲ್ಲ ಮಹರ್ಷಿಗಳಾದ್ರಂತೆ. ಈಗ ಪುಲಾನ ಪತ್ನಿ ಗತಿ ಕರ್ದಮನ 5ನೇ ಮಗಳು. ಕರ್ದಮನಿಗೆ ತುಂಬಾ ಯಾವುದು ಹೆಣ್ಣು ಮಕ್ಕಳಿಲ್ಲ, ಅದರಲ್ಲಿ 5ನೇ ಮಗಳು ಗತಿ. ನೆಕ್ಸ್ಟ್ ಬರುವಂಥದ್ದು ಕ್ರತುವಿನ ಪತ್ನಿ ಕ್ರಿಯಾ ಎಂಬವಳು ವಾಲಕಿಲ್ಯರೆಂದು ಹೆಸರನ್ನು ಪಡೆದ 60,000 ಮಹರ್ಷಿಗಳಿಗೆ ಜನ್ಮ ಕೊಟ್ಟರು. ನೋಡಿ, 60,000. ನಮಗೆ ನಮ್ಮ ಕ್ಯಾಲ್ಸಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕಷ್ಟ ಆದಿತ್ತು. ನಾವು ಒಂದು ನೋಟಿಸ್ ನಮ್ಗೆ ಅಯ್ಯೋ ಅಂತ ಆಗ್ತದೆ. 60,000. ಕ್ರಿಯಾ. ಓಕೆ, ಈ ಎಲ್ಲ ಮಹರ್ಷಿಗಳು ಆಧ್ಯಾತ್ಮಿಕ ಜ್ಞಾನದಲ್ಲಿ ತುಂಬಾ ಪ್ರಗತಿಯನ್ನು ಸಾಧಿಸಿದ್ದಾರೆ ನೋಡಿ. ಹಾಗಾಗಿ ಭಕ್ತಿನಾಥ ಸರಸ್ವತಿ ಠಾಕೂರ್ಗಳು ಹೇಳ್ತಾರೆ, ಮಕ್ಕಳನ್ನು ಹುಟ್ಟಿಸುವಂಥದ್ದು ಸಮಸ್ಯೆ ಅಲ್ಲ ಅಂತೆ. ಮಕ್ಕಳನ್ನು ಹುಟ್ಟಿಸಿದ ಮೇಲೆ ಅವರಿಗೆ ಕೃಷ್ಣ ಪ್ರಜ್ಞೆ ಕೊಡುವಂಥದ್ದು ಇದು ಚಾಲೆಂಜ್. ಎಸ್, ಎಲ್ಲರೂ ಒಪ್ತೀರಾ? ಎಸ್, ಹರೇ ಕೃಷ್ಣ. ಯಾಕೆ ನಾವು ಈಗ ಕೃಷ್ಣ ಪ್ರಜ್ಞೆ ಕೊಡ್ಬೇಕು ಮಕ್ಕಳಿಗೆ? ಯಾರು ಹೇಳ್ತೀರಿ?
ಒಳ್ಳೆ ಹಾ ಸಂಸ್ಕಾರ ಓಕೆ, ನಾವೀಗ ಯಾಕೆ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆ ಕೊಡ್ಬೇಕು? ಎಸ್, ಈಗ ಇದು ಪ್ರಶ್ನೆ. ಯಾಕೆ ಕೊಡದಿದ್ರೆ ಎಂತ ಆಗ್ತದೆ, ಕೊಟ್ರೆ ಎಂತ ಆಗ್ತದೆ? ಎಸ್. ಕೊಟ್ರೆ ಒಳ್ಳೆ ಸಂಸ್ಕಾರ ಆಗುತ್ತಾ, ಮತ್ತೆ ಎಲ್ಲಾ ಹಿಂದಿನ ಪೀಳಿಗೆ ಮುಂದಿನ ಪೀಳಿಗೆ ಉದ್ಧಾರ ಆಗುತ್ತಾ. ಕೊಡ್ಲಿಲ್ಲ ಅಂದ್ರೆ ಅವರು ನಾಶ ಆಗ್ತಾರ, ಎಲ್ಲರಿಗೆ ತಲೆನೋವಾಗುತ್ತ. ಓಕೆ, ಎಸ್. ಬೇರೆ ಮತ್ತೆ ಕೊಟ್ರೆ ಭಗವಂತನ ಭಕ್ತರಾಗ್ತಾರೆ, ಮತ್ತೆ ಭಗವಂತನ ವಿಚಾರವನ್ನ ಪ್ರಚಾರ ಮಾಡ್ಬೇಕಾಗುತ್ತೆ. ಓಕೆ ಕೊಡದೇ ಇದ್ರೆ ಬರೀ ಅವ್ರ ಭೌತಿಕ ಆಸೆಯಲ್ಲೇ ಇರ್ತಾರೆ. ಓಕೆ, ಬೇರೆ ಬೇರೆ ಎಂತ ಕೃಷ್ಣನ ನಮ್ಗೆ ಎಂತ ಆಗ್ತದೆ ಈಗ ತಂದೆ ತಾಯಿಗಳಿಗೆ? ಓಕೆ, ಒಂದ್ ನಿಮಿಷ. ಈಗ ತಂದೆ ತಾಯಿಗಳಿಗೆ ಒಂದು ವೇಳೆ ನಾವು ಹುಟ್ಟಿಸಿದ ಮೇಲೆ ಅವರು ಕೃಷ್ಣ ಪ್ರಜ್ಞೆ ತಗೊಳ್ಳದಿದ್ರೆ ತಂದೆ ತಾಯಿಗೆ ಎಂತ ಆಗ್ತದೆ? ಇಷ್ಟೇ ಪಾಯಿಂಟ್ ನಾನು. ಓಕೆ, ದಯವಿಟ್ಟು ಹೇಳಿ. ನೋವಾಗುತ್ತೆ. ನೋವಾಗುದಾ? ನೋವಲ್ಲದೆ ಬೇರೆ ಎಂತ ಆಗ್ತದೆ? ಜೀವನ ಯಾಕಂದ್ರೆ ಸಾರ್ಥಕತೆ ಒಳ್ಳೇದಿದೆ, ಅವರು ಜೀವನ ತಂದೆ ತಾಯಿ ಒಳ್ಳೇದು. ಹಾ ಅಪರಾಧ ಮಾಡ್ದಂಗ ಆಗುತ್ತೆ. ಅವರು ಮತ್ತೆ ಮತ್ತೆ ಭೌತಿಕ ಜಗತ್ತಿಗೆ ಬರ್ಬೇಕಾಗತ್ತೆ. ಬೇರೆ ಬೇರೆ ನಿಮ್ಗೆ ನಿಮ್ಗೆ ಎಂತ ಆಗ್ತದೆ ಅದರಿಂದ? ಅವರಿಗೆ ಕೃಷ್ಣ ಪ್ರಜ್ಞೆ ಆಗದಿದ್ರೆ ನಿಮ್ಗೆ ಎಂತ ಲಾಸ್ ಉಂಟು ಅದರಲ್ಲಿ? ಯಾರು ಹೇಳ್ತೀರಿ? ಯಾರಿಗೆ ಗೊತ್ತುಂಟು ಇದು? ಮಕ್ಕಳನ್ನು ಹುಟ್ಟಿಸಿದ ಮೇಲೆ ಮಕ್ಕಳು ಕೃಷ್ಣ ಪ್ರಜ್ಞೆ ತಗೊಳ್ಳದಿದ್ರೆ ನಮ್ಗೆ ಅದರಿಂದ ಎಂತ ಎಫೆಕ್ಟ್ ಆಗ್ತದೆ? ಯಾರು ಹೇಳ್ತೀರಿ? ಯಾರಿಗೆ ಗೊತ್ತುಂಟು? ಕೀರ್ತಿ ತರೋದಿಲ್ಲ ಪ್ರಭು. ಹಾ ಕೀರ್ತಿ ತರೋದಿಲ್ಲ. ಪರಿಣಾಮ ಕೀರ್ತಿ ಬಿಡಿ, ಕೀರ್ತಿ ಕೀರ್ತಿ ಹೋಗ್ಲಿ ಆಚೆ. ಕೀರ್ತಿ ಅಂದ್ರೆ ಒಳ್ಳೆ ಸದ್ಗತಿ ದೊರಕುವುದಿಲ್ಲ. ಹಾ ಒಳ್ಳೆ ಯಾರಿಗೂ ಗೊತ್ತಿಲ್ಲ ಸದ್ಗತಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಮಕ್ಕಳನ್ನು ಹುಟ್ಟಿಸಿದ ಮೇಲೆ ನಮ್ಮ ಜವಾಬ್ದಾರಿ ನಾವು ಮಾಡ್ದಂಗ ಆಗುದಿಲ್ಲ. ಜವಾಬ್ದಾರಿ ಮಾಡ್ದಂಗ ಆಗುದಿಲ್ಲ. ಒಳ್ಳೆ ಪಾಯಿಂಟ್. ಎಸ್. ಎಂತ ಜವಾಬ್ದಾರಿ ನಮ್ಗೆ? ಯಾರು ಹೇಳ್ತೀರಿ? ತಂದೆ ತಾಯಿ ಆದ ಮೇಲೆ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆ ಕೊಡುವ ಜವಾಬ್ದಾರಿ. ಈ ಜನ್ಮ ಮೃತ್ಯು ಜರಾವ್ಯಾಧಿ ತಪ್ಪಿಸ್ಕೊಂಡು ಅದರಿಂದ ಹೊರ ತೆಗಿಬೇಕು ಅವ್ರಿಗೆ. ನಮ್ಮ ಔಷಧಿ ಡಿಪೆಂಡೆನ್ಸ್ ಆತ್ಮನನ್ನ ಪರಮಾತ್ಮನೆಡೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಲ್ವಾ ಪ್ರಭುಜಿ? ಹಾಗಾಗಿ ಕೃಷ್ಣ ಪ್ರಜ್ಞೆಯನ್ನ ಕೊಡ್ಲೇಬೇಕು. ಓಕೆ, ಎಸ್. ಲತಾ ಶಶಿಕುಮಾರ್ ಹೇಳಿ. ಎಸ್ ಎಸ್, ದಯವಿಟ್ಟು ಅವರಿಗೆ ಚಾನ್ಸ್ ಕೊಡಿ. ಲತಾ ಶಶಿಕುಮಾರ್. ಎಸ್, ಲತಾ ಶಶಿಕುಮಾರ್ ಹೇಳಿ. ಲತಾ ಶಶಿಕುಮಾರ್. ಕರ್ತವ್ಯ ಭ್ರಷ್ಟರಾಗ್ತೇವೆ ನಾವು. ಕರ್ತವ್ಯ ಭ್ರಷ್ಟರಾಗ್ತೇವೆ. ಓಕೆ, ಎಂತ ಕರ್ತವ್ಯ ಭ್ರಷ್ಟರಾಗ್ತೇವೆ? ನಮ್ಮ ಕರ್ತವ್ಯ ಮಕ್ಕಳಿಗೆ ಕೃಷ್ಣ ಪ್ರಜ್ಞೆ ಕೊಡುವುದು ತಂದೆ ತಾಯರ ಕರ್ತವ್ಯ. ಶಾಸ್ತ್ರದಲ್ಲಿ ಹೇಳ್ತದೆ ಕೃಷ್ಣ ಪ್ರಜ್ಞೆ ಕೊಡುವ ಹಾಗಿದ್ರೆ ಮಾತ್ರ ನಾವು ಮಕ್ಕಳನ್ನ ಹಿಡಿಬೇಕು ಅಂತ ಹೇಳ್ತದೆ. ಹಾ ಅದನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಕರ್ತವ್ಯ ಭ್ರಷ್ಟರಾದಂಗೆ ಆಗ್ತದೆ. ಎಸ್, ವೆರಿ ಗುಡ್, ವೆರಿ ಮತ್ತೆ ಗುಡ್. ಆಮೇಲೆ 4 ನಿಯಂತ್ರಕ ತತ್ವಗಳು ಅವ್ರು ಯಾವ್ದು ಪಾಲಿಸೋದಿಲ್ಲ. ಅವ್ರ ಇಚ್ಛಾ ಪ್ರಕಾರವಾಗಿ ಅವ್ರು ಹೋಗ್ತಾನೆ ಇರ್ತಾರೆ. ಅವಾಗ ತಂದೆ ತಾಯಿಗೂ ನೋವಾಗುತ್ತೆ. ನಾವು ಮಾಡಿದ್ದಕ್ಕೆ ಅವ್ರು ನಮಗ್ ನೋವು ಕೊಟ್ಟಂತ ಮತ್ತೆ ಭಗವಂತನ ಮೇಲೆ ನಾವು ನೋವು ಪಟ್ಕೊಂತೀವಿ. ಎಂತ ಧನ್ಯವಾದ, ಧನ್ಯವಾದ. ಈಗ ನಾನು ಹೇಳ್ತೇನೆ, ಒಂದು ಪಾಯಿಂಟ್ ಹೇಳ್ತೇನೆ. ಎಂತಂದ ವಿಷಯ ಈಗ ಎಂತಂದ್ರೆ ನಿಮ್ಗೆ ನಾನು ತುಂಬಾ ಸಲ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ. ಈಗ ಮಕ್ಕಳು ನಿಮ್ದಲ್ಲ. ದಯವಿಟ್ಟು ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡಿ, ಮಕ್ಕಳು ನಿಮ್ದು ಆಸ್ತಿ ಅಲ್ಲ. ನಿಮ್ಮ ಕಸ್ಟಡಿಗೆ ಭಗವಂತ ಕೊಟ್ಟಿದ್ದಾನೆ. ಮಕ್ಕಳು ಕೃಷ್ಣಂದು, ನೀವು ಕೂಡ ಕೃಷ್ಣಂದು, ಮಕ್ಕಳು ಕೂಡ ಕೃಷ್ಣಂದು. ಇಟ್ ಬಿಲಾಂಗ್ಸ್ ಟು ಕೃಷ್ಣ. ನಿಮ್ಮ ಕಸ್ಟಡಿಯಲ್ಲಿ ಕೊಟ್ಟಿದ್ದಾನೆ. ನಿಮ್ಮ ಕಸ್ಟಡಿಯಲ್ಲಿ ಯಾಕೆ ಕೊಟ್ಟದ್ದು ಫಸ್ಟ್ ಆಫ್ ಆಲ್? ಎಸ್, ಯಾರು ಹೇಳ್ತೀರಿ? ಇದನ್ನ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಹೇಳುದಲ್ಲ. ಓಕೆ, ನಿಮ್ಮ ಕಸ್ಟಡಿಗೆ ಯಾಕೆ ಕೊಟ್ಟಿದ್ದಾನೆ ಭಗವಂತ? ಎಸ್, ತಿದ್ದಲಿಕ್ಕೆ ಪ್ರಭುಜಿ ಅವರನ್ನು. ಅವರಿಗೆ ಎಂತ ಕೃಷ್ಣ ತಿದ್ಲಿಕ್ಕೆ? ಪ್ರಜ್ಞೆ ಎಂತ ಕೊಡಬದ್ದಾಗಿ ಕಳಿಸಿದ್ದಾರೆ. ಕೃಷ್ಣ ಪ್ರಜ್ಞೆ ಕೊಟ್ಟು ಭಕ್ತಿಯಲ್ಲಿ ಕೃಷ್ಣ ಪ್ರಜ್ಞೆ ಮುಂದುವರಿಸಿ. ಕೊಡ್ಲಿಕ್ಕೋಸ್ಕರ ಕೊಟ್ಟಿದ್ದಾರೆ. ನೀವು ಫಸ್ಟಿಗೆ ನೀವು ಹಾಕ್ಬೇಕು, ಭಾರತ ಭೂಮಿತೆ ಜನ್ಮ ಆಗಿಲ್ಲ ಯಾರ್ ಜನ್ಮ ಸಾರ್ಥಕ ಕರಿ ಫಿರ್ ಕರ ಪರ ಉಪಕಾರ. ಪೆಹಲೆ ಜನ್ಮ ಸಾರ್ಥಕ ಕರಿ, ನಮ್ಮ ಜನ್ಮ ಸಾರ್ಥಕ ಮಾಡ್ಬೇಕಂತೆ. ಫಿರ್ ಕರ ಪರ ಉಪಕಾರ, ಮತ್ತೆ ಉಪಕಾರ ಮಾಡ್ಬೇಕು. ಹಾಗಾಗಿ ನಿಮ್ಮ ಕಸ್ಟಡಿಗೆ ಕೊಟ್ಟದ್ದು ಕೃಷ್ಣ. ಯಾಕೆ ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ನೀವು ಹೋಗ್ಬೇಕು ಭಗವಂತನ ಕಡೆಗೆ, ಮತ್ತೆ ಅವರನ್ನು ಕೂಡ ಕೊಂಡೋಗ್ಬೇಕು. ಅದೇ ಕೊಟ್ಟದ್ದು. ಇದು ನಮ್ಮ ಜವಾಬ್ದಾರಿ. ನಮ್ಗೆ ಈಗ ಕೆಲವೊಮ್ಮೆ ನಾನು ವೃಂದಾವನಕ್ಕೆ ಯಾತ್ರೆ ಹೋಗುವಂಥದ್ದು, ಕೆಲವೊಮ್ಮೆ ಎಂತ ಮಾಡುವುದು, ಮಗುವನ್ನು ತಂಗಿ ನೀನು ನೋಡು, 1 ವಾರ ನೋಡು ನೀನು, ನಾವು ಜವಾಬ್ದಾರಿ ಕೊಡುವಂಥದ್ದು. ಈಗ ಸಪೋಸ್ ಮಗು ತುಂಬಾ ಸಣ್ಣದಿದ್ರೆ, 6-7 ವರ್ಷ ಸ್ಕೂಲ್ಗೆ ಹೋಗುದಿದ್ರೆ, 1 ವಾರ ನೀನು ನೋಡ್ಕೋ. ತಂಗಿ ಹೇಳ್ತಾಳೆ, ಆಯ್ತು ಅಕ್ಕ ನೀನು ಹೋಗಿ ಬಾ. ಕಸ್ಟಡಿಗೆ ಕೊಟ್ಟದ್ದು. ಅದೇ ರೀತಿ ಕೃಷ್ಣ ಕಸ್ಟಡಿಗೆ ಕೊಟ್ಟಿದ್ದಾನೆ. ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಬೇಕು, ಇದು ನಮ್ಮ ತಲೆಯಲ್ಲೇ ಇಲ್ಲ, ನಮ್ದಲ್ಲ. ಯಾವುದು ಕೂಡ ನಮ್ದಲ್ಲ, ಎಲ್ಲ ಕೃಷ್ಣಂದೇ. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಕೃಷ್ಣ. ಫಸ್ಟ್ ಪಾಯಿಂಟ್ ಇದು. ನೆಕ್ಸ್ಟ್, ಈಗ
ನಮ್ಮ ಜವಾಬ್ದಾರಿ ಎಂತ ಅಂದ್ರೆ ಖಾಲಿ ಹುಟ್ಟಿಸುವುದು ಮಾತ್ರ ಅಲ್ಲ. ಈಗ ಸಪೋಸ್ ಅವರು ಕೃಷ್ಣ ಪ್ರಜ್ಞೆ ತಗೊಳ್ಳದಿದ್ರೆ ಯು ಆರ್ ದಿ ಕಲ್ಪ್ರೇಟ್. ಕಲ್ಪ್ರೇಟ್ ಅಂದ್ರೆ ಎಂತ? ಕಲ್ಪ್ರೇಟ್ ಅಂದ್ರೆ ಎನಿಥಿಂಗ್ ದೇ ಆರ್ ಡೂಯಿಂಗ್ ನಾನ್ ಸೆನ್ಸ್, ಅದ್ರದ್ದು ನಿಮ್ಗೆ ಸಿಗ್ತದೆ. ಯಾಕೆ ನಿಮ್ಮ ಕಸ್ಟಡಿಯಲ್ಲಿ ಕೊಟ್ಟಿದ್ದಾನೆ ಕೃಷ್ಣ, ನಂಬಿ ಕೊಟ್ಟಿದ್ದಾನೆ ಕೃಷ್ಣ ನಿಮ್ಮ ಕಸ್ಟಡಿಯಲ್ಲಿ. ನೀವು ನಂಬಿಕೆ ದ್ರೋಹ ಮಾಡಿದಿರಿ ಕೃಷ್ಣನಿಗೆ. ಕೃಷ್ಣ ಬಿಡ್ತಾನಾ? ಬಿಡುವುದಿಲ್ಲ. ಯು ಹ್ಯಾವ್ ಟು ಪೇ ದ ಪ್ರೈಸ್. ತಿಳಿತಾ? ಎಲ್ಲರಿಗೂ ತಿಳಿತಾ? ಹರೇ ಕೃಷ್ಣ ಅರ್ಥ ಆಯ್ತು ಎಲ್ಲರಿಗೂ? ಅವ್ರು ಹೇಳಿದ್ರೆ ಕೇಳ್ದೇ ಇದ್ರೆ ಅವ್ರು ಏನ್ ಮಾಡ್ಬೇಕು ಪ್ರಭು? ಹಾ, ಅವ್ರು ಹೇಳಿದ್ರು ಕೇಳ್ದೇ ಇದ್ರೆ ಅಂತವ್ರಿಗೆ ಏನ್ ಮಾಡ್ಬೇಕು ಪ್ರಭು? ಅಲ್ಲ, ಹೇಳಿದ್ದು ಕೇಳದಿದ್ರೆ ನೀವೆಂತಂದ್ರೆ ಪ್ರೇಯರ್ ಮಾಡ್ಬೇಕು, ಪ್ರಾರ್ಥನೆ. ಹೇಗೆ ಅಂದ್ರೆ ನಿಮ್ಮ ಕೊನೆ ಉಸಿರಿರುವ ತನಕ ನಿಮ್ಮ ಪ್ರಾರ್ಥನೆ ಸಿನ್ಸಿಯಾರಿಟಿ, ನಿಮ್ಮಲ್ಲಿ ಸಿನ್ಸಿಯಾರಿಟಿ ಇರ್ಬೇಕು. ಹರೇ ಕೃಷ್ಣ, ನಿಮ್ಮಲ್ಲಿ ಸಿನ್ಸಿಯಾರಿಟಿ ಇರ್ಬೇಕು. ಕೃಷ್ಣ ವಿಲ್ ಲಿಸನ್ ಪ್ರೇಯರ್. ಅದು ಕೃಷ್ಣ ಯಾಕೆ ಈಗ ಪ್ರೇಯರ್ ನಮ್ಮ ಕೇಳುವುದಿಲ್ಲ? ಬಿಕಾಸ್ ವಿ ಆರ್ ನಾಟ್ ಸಿನ್ಸಿಯರ್. We are not sincere. So Krishna is not hearing prayer. When we become sincere, Krishna will listen prayer. ಹಾಗಾಗಿ ನಮ್ಮಿಂದ ಆಗುದಿಲ್ಲ. ಈಗ ಹೇಗಂದ್ರೆ ನೋಡಿ, ಕೆಲವೊಮ್ಮೆ ಈಗ ಈಗ ನಿಮ್ಗೆ ಒಂದು ಸಣ್ಣ ಉದಾಹರಣೆ, ಇದು ಫ್ಯಾಮಿಲಿ ವಿಷಯ, ಹಾಗಾಗಿ ನಾನು ಸ್ವಲ್ಪ ಇದಾಗಿ ಹೇಳ್ತೇನೆ. ಈಗ ನೀವು ಕೃಷ್ಣ ಬಗ್ಗೆ ಬಂದಿದ್ದೀರಿ. ಈಗ ನಿಮ್ಮ ಮಗನನ್ನು ಇಲ್ಲ ನಿಮ್ಮ ಮಗಳನ್ನು ಡ್ಯೂಟಿ ಮಾಡ್ಲಿಕ್ಕೆ ಕೃಷ್ಣನಿಗೆ ಸುಲಭವ ಕಷ್ಟವ? ಎಸ್, ದಯವಿಟ್ಟು ಹೇಳಿ. ಎಸ್, ಸುಲಭವ ಕಷ್ಟವ? ಸುಲಭ. ಸುಲಭ ಅಂದ್ರೆ ಹೇಗೆ ಸುಲಭ? ಯಾರು ಹೇಳ್ತೀರಿ? ಬುದ್ಧಿ ಕೊಡ್ತಾನೆ ಸರ್. ಅಂದ್ರೆ ನಾವು ಮಾಡ್ತಾ ಇದೀವಿ, ನೀವೇ ಮಾಡು ಅಂತ. ಅಲ್ಲ, ಈಗ ಸುಲಭ ಅಂದ್ರೆ ಈಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಡಿವೋಟಿ ಮಾಡ್ಬೋದಾ ಕೃಷ್ಣನಿಗೆ? ಮಾಡ್ಬೋದು. ಡಿವೋಟಿ ಮಾಡ್ಬೋದಾ? ಆಗೋದಿಲ್ಲ ಪ್ರಭು. ಮಾಡ್ಬೋದು. ಮಾಡ್ಬೋದಪ್ಪ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮಾಡ್ಬೋದು. ಕೃಷ್ಣ ಏನ್ ಬೇಕಾದ್ರೂ ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು. ಆಗುದಿಲ್ಲ ಅಂತ ಕೃಷ್ಣನಿಗೆ ಎಂತ ಬೇಕಿದ್ದು ಮಾಡ್ಬೋದು. ಈಗ ಕೃಷ್ಣ ಮಾಡುವುದಿಲ್ಲ ಅಂದ್ರೆ ದೇರ್ ಇಸ್ ಸಮಥಿಂಗ್. ಈಗ ನಿಮ್ಗೆ ಡಿಸೈರ್ ಇರ್ತದೆ, ನನ್ನ ಗಂಡ ಡಿವೋಟಿ ಆಗ್ಬೇಕು, ನನ್ನ ಮಗಳು ಡಿವೋಟಿ ಆಗ್ಬೇಕು, ನನ್ನ ಮಗ ಡಿವೋಟಿ ಆಗ್ಬೇಕು, ನನ್ನ ತಂದೆ ಡಿವೋಟಿ ಆಗ್ಬೇಕು, ನನ್ನ ತಾಯಿ ಡಿವೋಟಿ ಆಗ್ಬೇಕು, ತಂಗಿ ಡಿವೋಟಿ ಆಗ್ಬೇಕು, ಅಣ್ಣ ಡಿವೋಟಿ ಆಗ್ಬೇಕು. ಇದೆಲ್ಲ ನಮ್ಮ ಡಿಸೈರ್. ವೆರಿ ಗುಡ್, ಗುಡ್. ಡಿಸೈರ್ ಇರ್ಬೇಕಂತ ಡಿವೋಟಿ ಆಗ್ಬೇಕಂತ. ಹಾಗಾಗಿ ನಮ್ಮ ಪ್ರಯತ್ನದಿಂದ ಆಗೋದಿಲ್ಲ. ನಾವು ತುಂಬಾ ಕಷ್ಟಪಡ್ತೇವೆ ಇದಕ್ಕೆ ಮಾಡ್ಲಿಕ್ಕೆ. ಆದ್ರೆ ನಮ್ಮ ಪ್ರಯತ್ನದಿಂದ ಆಗ್ತದೆ ಯಾವಾಗ? ನಾವು ಫುಲ್ಲಿ ಸಿನ್ಸಿಯರ್ ಆದಾಗ. ಸಿನ್ಸಿಯರ್ ಅಂದ್ರೆ ಈಗ ನಾವು ಸಿನ್ಸಿಯರ್ ಅಲ್ಲ. ಯಾಕೆ ಸಿನ್ಸಿಯರ್ ಅಲ್ಲ? ಯಾಕೆಂದ್ರೆ ನಮ್ಮ ಒಳಗೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ ಇದು ಒಳಗೆ ರೊಟೇಟ್ ಮಾಡ್ತಾ ಉಂಟು. ಅದು ಮೇದು. ಈಗ ಮಕ್ಕಳೆಲ್ಲ ಇದು ಎಂತ ಹೇಳುವಂಥದ್ದು, ಮೊಬೈಲಲ್ಲೆಲ್ಲ ಗೇಮ್ ಆಡ್ತಾರೆ, ಕಾರ್ ಗೇಮ್, ಈ ರೀತಿ ಆಡ್ತಾರೆ. ಹಾಗೆ ಒಳಗೆ ಸಿನ್ಸಿಯರಿಟಿ ಇಲ್ಲ ನಮ್ಮಲ್ಲಿ. ಸಿನ್ಸಿಯರ್ ಅಂದ್ರೆ ನಾವು ಟೋಟಲಿ ಕೃಷ್ಣನಲ್ಲಿ ಅಬ್ಸಾರ್ಬ್. ಆ ಸಿನ್ಸಿಯರಿಟಿಯಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಬಂದೇ ಬರ್ತಾನೆ. ನೀವು ಆ ಲೆವೆಲ್ಗೆ ಬಂದ ಮೇಲೆ ನಿಮ್ಮ ಪ್ರಾರ್ಥನೆಗೆ ಭಗವಂತ ಎದುರು ಬರ್ತಾನೆ, ಕೇಳ್ತಾನೆ ಎಂತ ಬೇಕಂತ. ಹಾಗೆ ನೀವು ಅವರಲ್ಲಿ ಡಿವೋಟಿ ಮಾಡಿ, ಇಮಿಡಿಯೇಟ್ ಡಿವೋಟಿ ಆಯ್ತು, ಹಾಗೆ ಆಯ್ತು. ಹಾಗೆ ನಾವು ಆ ಲೆವೆಲಲ್ಲಿ ಇಲ್ಲ ಈಗ. ಹಾಗಾಗಿ ನಾವು ಎಂತ ಮಾಡ್ಬೇಕು? ಆ ಲೆವೆಲ್ಗೆ ಬರ್ಬೇಕಾದ್ರೆ ನಾವು ಎಂತ ಮಾಡ್ಬೇಕು? ನೆಕ್ಸ್ಟ್ ಕಂಟಿನ್ಯೂಸ್ಲಿ ಯು ಹ್ಯಾವ್ ಟು ಡೂ ಪ್ರೇಯರ್ಸ್. ಈಗ ಭಾಗವತಮ್ ಈಸ್ ಫುಲ್ ಆಫ್ ಪ್ರೇಯರ್ಸ್, ಪ್ರಾರ್ಥನೆ. ಪ್ರಹ್ಲಾದ್ ಮಹಾರಾಜ್ ಪ್ರಾರ್ಥನೆ, ಧ್ರುವ ಮಹಾರಾಜ್ ಪ್ರಾರ್ಥನೆ, ಎಷ್ಟು ಪ್ರಾರ್ಥನೆ ಉಂಟು.
ತುಂಬಾ ಪ್ರಾರ್ಥನೆ ಉಂಟು. ಪರೀಕ್ಷಿತ್ ಮಹಾರಾಜ ಪ್ರಾರ್ಥನೆ, ಯುಧಿಷ್ಠಿರ ಮಹಾರಾಜ ಪ್ರಾರ್ಥನೆ, ಫುಲ್ ಭಾಗವತಮ್ ಇಸ್ ಫುಲ್ ಆಫ್ ಪ್ರೇಯರ್ಸ್. ದೇವದೂತ ಪ್ರಾರ್ಥನೆ. ಹಾಗಾಗಿ ಈಗ ಪ್ರೇಯರ್ಸ್ ಅಲ್ಲಿ ಈಗ ನಾವು ಕೂಡ ಪ್ರೇಯರ್ಸ್ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ನಮ್ದು ಪ್ರಾರ್ಥನೆ ಹೇಗಂದ್ರೆ ಅದು ಪಕ್ವ ಆಗ್ಲಿಲ್ಲ, ಅವಿಪಕ್ವ ಕಾಯಿ. ಆದ್ರೆ ಪಕ್ವ ಆಗ್ತದೆ ಯಾವಾಗ? ಪ್ರಾರ್ಥನೆಯನ್ನು ನಿಲ್ಲಿಸ್ಲಿಕ್ಕಿಲ್ಲ. ಪ್ರಾರ್ಥನೆ ಮಾಡಿ 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 ಒಂದ್ ದಿವಸ ಪ್ಯೂರ್ ಆಗ್ತದೆ. ಆಗ ಭಗವಂತ ರೆಸಿಪ್ರೋಕೇಟ್ ಮಾಡ್ತಾನೆ. ಹಾಗಾಗಿ ಇದನ್ನ ನಾವು ತಿಳಿಬೇಕು. ಈಗ ಎಂತಂದ್ರೆ ವಿ ಹ್ಯಾವ್ ಟು ಜಸ್ಟ್ ಡೂ ಪ್ರೇಯರ್, ಸಿನ್ಸಿಯರ್ ಪ್ರೇಯರ್. ಅದಕ್ಕೆ ಹೇಳುವಂಥದ್ದು ವಿ ಶುಡ್ ಡೂ ಪರೋಧರ್ಮ. ಪರೋಧರ್ಮ ಮೀನ್ಸ್ ಸವೇಪುಂಸ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಅಹೇತುಕಿ ಅಪ್ರತ್ಯತ. ಅಹೇತುಕಿ ಅಂದ್ರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಫಸ್ಟ್ ಯು ಸ್ಟಾರ್ಟ್ ಡೂಯಿಂಗ್ ದಿಸ್. ಫಸ್ಟ್ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೇಕಂತೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ನಮ್ದು ಈಗ ಎಲ್ಲ ಪ್ರೇಯರ್ಸ್ ವಿತ್ ಎಕ್ಸ್ಪೆಕ್ಟೇಷನ್. ಯಾಕೆ ಎಕ್ಸ್ಪೆಕ್ಟೇಷನ್? ಬಿಕಾಸ್ ವಿ ಆರ್ ಅಟ್ಯಾಚ್ ವಿತ್ ಅವರ್ ಫ್ಯಾಮಿಲಿ, ಬಾಡಿಲಿ ರಿಲೇಶನ್ಶಿಪ್. ಫಸ್ಟ್ ಬಾಡಿ ರಿಲೇಶನ್ ಆಚೆ ಬರಬೇಕು. ದೆನ್ ವಿ ಶುಡ್ ಡೂ ಅಹೇತುಕಿ ಅಪ್ರತ್ಯಯತ, ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ 24 hours. ದೆನ್ ಯುವರ್ ಪ್ರಾರ್ಥನೆ ಕೃಷ್ಣ ವಿಲ್ ಲಿಸನ್. ಮತ್ತೆ ನಮ್ಮ ಪ್ರೇಯರ್ಸ್ ಅನ್ನು ಕೃಷ್ಣ ಕೇಳ್ತಾನೆ. ಆಗ ಚೇಂಜಸ್ ಆಗ್ತದೆ. ಆಗ ನೀವು ಯಾರನ್ನು ಡಿವೋಟಿ ಮಾಡ್ಬೇಕಂತ ಹೇಳ್ತೀರಿ, ಅವರು ಡಿವೋಟಿ ಆಗ್ತಾರೆ. ಹಾಗಾಗಿ ಆ ಲೆವೆಲ್ಗೂ ಹೋಗ್ಬೇಕು. ಹಾಗಾಗಿ ಇದು ಎಲ್ಲರಿಗೂ ಇಚ್ಛೆ ಇರ್ತದೆ ನಮ್ಮವರೆಲ್ಲರೂ ಡಿವೋಟಿ ಆಗ್ಬೇಕಂತ. ಆದ್ರೆ ಅದಕ್ಕೆ ಸರ್ಟನ್ ಕ್ವಾಲಿಫಿಕೇಶನ್ ಉಂಟು. ಎಸ್, ಎಲ್ಲರಿಗೂ ತಿಳಿತಾ? ಹರೇ ಕೃಷ್ಣ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಎಸ್, ಹರೇ ಕೃಷ್ಣ. ಎಲ್ಲರಿಗೂ ತಿಳಿತಾ? ಹಾಗಾಗಿ ನಾವು ಹೇಗೆ ಅಂದ್ರೆ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಪ್ರಭುಪಾದ ಹೇಳುವಂತದ್ದು. ಈಗ ನಾವು ಇಚ್ಛೆ ಡಿಸೈರ್ ಅಂದ್ರೆ ಇಚ್ಛೆ. ನಮ್ಗೆ ಇಚ್ಛೆ ಉಂಟು, ಆದ್ರೆ ನಮ್ಮಲ್ಲಿ ಅರ್ಹತೆ ಇಲ್ಲ. ಅರ್ಹತೆಯಿಂದ ಪ್ರಾರ್ಥನೆ ಮಾಡಿದಾಗ ಕೃಷ್ಣ, ಪ್ರಭುಪಾದ ಹೇಳುವಂತದ್ದು, ಗೋಲೋಕದಿಂದ ಓಡಿ 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 ಬರ್ತಾನೆ. ಪಂತಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸೋ ಮುನಿ ಪುಂಗವಾನ ಸೋಪ್ಯಸ್ತಿ ಯತ್ ಪ್ರಪದಸಿಮಿನಿ ಅವಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಂ ಭಜಾಮಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬರ್ತಾನೆ ಭಗವಂತ ನಿಮ್ಮ ಪ್ರೇಯರಿಗೆ. ಇಮಿಡಿಯೇಟ್ ನೀವು ಪ್ರಾರ್ಥನೆ ಮಾಡಿ ಆಚೆ ಈಚೆ ನೋಡುವ ಕೃಷ್ಣ ಅಲ್ಲಿ ಎದ್ದಿದ್ದಾನೆ. ತುಂಬಾ ಫಾಸ್ಟ್. ಟಾಕ್ ನೀವು ಆಚೆ ಕೃಷ್ಣ ಕೃಷ್ಣ ಇದ್ದಾನೆ. ಆದ್ರೆ ಇದಕ್ಕೆ ನಾವು ನಮ್ಮ ಪ್ರೇಯರ್ಸ್ ಎಂದು ಹೇಳುವಂಥದ್ದು ಉನ್ನತ ಮಟ್ಟದ ಪ್ರೇಯರ್ಸ್ ಇರಬೇಕು, ಉನ್ನತ ಮಟ್ಟದ ಲೆವೆಲ್. ಆಗಾಗ್ತದೆ. ಎಸ್, ಓಕೆ. ಎಸ್ ನೋಡಿ, ಓಕೆ. ಈ ವಿಷಯ ಬರುವಾಗ ನಾನು ಇಷ್ಟೆಲ್ಲ ಮಾತಾಡಿದೆ. 60,000 ಮಹರ್ಷಿಗಳಿಗೆ ಜನ್ಮ ಕೊಟ್ಟರು. ಹಾಗಾಗಿ ಮಕ್ಕಳನ್ನು ಹುಟ್ಟಿಸುವ ಮಾತ್ರ ಅಲ್ಲ, ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತದ್ದು ಮಾಂ ಅನುಸ್ಮರ ಯುಜ್ಯಚ. ಮಾಂ ಅನುಸ್ಮರ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್, ಯುದ್ಧಚ ಅಂದ್ರೆ ಇಟ್ ಇಸ್ ಮೆಟೀರಿಯಲ್. ಅಂದ್ರೆ ಕ್ಷತ್ರಿಯ ಯುದ್ಧ ಮಾಡಬೇಕು, ಇಟ್ ಇಸ್ ಅವನ ಕರ್ತವ್ಯ. ಹಾಗಾಗಿ ನಾವು ಕೂಡ ಹಾಗೆ ಮಕ್ಕಳಿಗೆ ವಿ ಶುಡ್ ಗಿವ್ ಮೆಟೀರಿಯಲ್, ಯಾಕೆಂದ್ರೆ ಹೊಟ್ಟೆ ತಿನ್ಲಿಕ್ಕೋಸ್ಕರ. ಬಟ್ ವಿ ಶುಡ್ ಗಿವ್ ಸ್ಪಿರಿಚುವಲ್ ಆಲ್ಸೋ. ಎರಡು ಕೂಡ ಕೊಡ್ಬೇಕು. ಖಾಲಿ ಮೆಟೀರಿಯಲ್ ಕೊಟ್ಟು ಏನು ಪ್ರಯೋಜನ? ಒಳ್ಳೆ ಆಗಿ ನನ್ನ ಕಲ್ಚರ್ ಇದೆಲ್ಲ ಒಳ್ಳೇದಲ್ಲ. ನಮ್ಮ ಪ್ರಕಾರ ಯಾವ್ದು ಒಳ್ಳೇದುಂಟು ಅದು ಒಳ್ಳೇದಲ್ಲ. ಪ್ರಭುಪಾದ ಹೇಳುವಂಥದ್ದು ಕೃಷ್ಣನ ಪ್ರಕಾರ ಯಾವ್ದು ಒಳ್ಳೇದುಂಟು ಅದನ್ನು ನಾವು ಮಾಡ್ಬೇಕು. ಇದು ನಾವು ಎಷ್ಟು ಹೇಳಿದ್ರು ಕೂಡ ನಮ್ಮ ತಲೆಗೆ ಒಕ್ಕುವುದೇ ಇಲ್ಲ.
ಯಾಕೆಂದ್ರೆ ನಮ್ಮ ಪ್ರಕಾರ ಇದೇ ಒಳ್ಳೇದು, ಇದೇ ಒಳ್ಳೇದು, ಏನು ಪ್ರಯೋಜನ ಇಲ್ಲ ಈ ಒಳ್ಳೇದಿಂದ. ಈಗ ನೋಡಿ, ನಾವು ಕೂಡ ಎಲಿವೇಟ್ ಆಗ್ಬೇಕಲ್ಲ ಸತ್ತ ಮೇಲೆ. ನಾವು ಎಲಿವೇಟ್ ಆಗ್ಬೇಕಿದ್ರೆ ನಾವು ಜವಾಬ್ದಾರಿಯನ್ನು ಸರಿಯಾಗಿ ಮಾಡ್ಬೇಕು. ಜವಾಬ್ದಾರಿಯನ್ನು ಸರಿಯಾಗಿ ಮಾಡಿದ್ರೆ ಮಾತ್ರ ನಾವು ಎಲಿವೇಟ್ ಆಗುವಂಥದ್ದು, ಇಲ್ಲದ್ರೆ ಎಲಿವೇಟ್ ಆಗುವುದಿಲ್ಲ. ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. It is our responsibility to make them Krishna consciousness. At least if you can't make them Krishna consciousness, you should be sincere and you should do prayers. ಅಂದ್ರೆ ರಿಪೆಂಟೆನ್ಸ್, ಪಶ್ಚಾತ್ತಾಪ. ಭಗವಂತ ಅದಕ್ಕೆ ಇದು ಮಾಡ್ತಾನೆ. ಅಂದ್ರೆ ಪ್ರೇಯರ್ಸ್ ಯಾವ ರೀತಿ ಇರಬೇಕು? ಕೃಷ್ಣ, ಅವರು ನೀನು ನನ್ನ ಕಸ್ಟಡಿ ಕೊಟ್ಟಿದ್ದೀಯಾ, ಆದ್ರೆ ನಾನು ಸರಿಯಾಗಿ ಅವರನ್ನು ನಿನ್ನ ದಾರಿಗೆ ತರಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಅವರು ಭೌತಿಕದಲ್ಲಿ ಮುಳುಗಿದ್ದಾರೆ, ನಿನ್ನ ವಿಚಾರ ಅವರಿಗೆ ಇಲ್ಲ. ಭಗವಂತ, ಈ ರೀತಿ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಾನು ಕಲ್ಪ್ರೇಟ್, ನಾನು ಮಾಡಬೇಕಿತ್ತು, ಆದ್ರೆ ನಾನು ನನ್ನ ಜವಾಬ್ದಾರಿಯಿಂದ ವಿಫಲನಾಗಿದ್ದೇನೆ, ನಾನು ತಪ್ಪಿತಸ್ಥ, ಈ ರೀತಿ ಹೇಳ್ಬೇಕಂತೆ ಭಗವಂತನ ಹತ್ರ. ಪಶ್ಚಾತ್ತಾಪ. ಹಾಗೆ ಇದು ಒಂದು ದಿವಸ ಅಲ್ಲ. ಇವತ್ತು ನಾನು ಹೇಳಿದೆ ಇಲ್ಲ ಸರ್, ಇದು ಪ್ರೇಯರ್ ಅಂತಂದ್ರೆ ನಿಮ್ಮ ಕೊನೆ ಉಸಿರುವರೆಗೆ ಈ ಪ್ರೇಯರ್ ಇರ್ಬೇಕು. ಆಗ ಭಗವಂತ ವ್ಯವಸ್ಥೆ ಮಾಡ್ತಾನೆ. ಸಿನ್ಸಿಯರಿಟಿ ಬರುವಂಥದ್ದು ಹಾಗೆ. ಈಗ ನಾನು ನಿನ್ನ ಮೊನ್ನೆ ಹೇಳಿದೆ ಹಂಬಲ್ನೆಸ್. ಈಗ ವೆನ್ ಯು ಡೂ ದಂಡೋತ್ ಪ್ರಣಾಮ್, ಇಟ್ ಈಸ್ ನಾಟ್ ಹಂಬಲ್ನೆಸ್. ನೌ ಯು ಆರ್ ಡೂಯಿಂಗ್ ಆಸ್ ಎ ವಾಟ್ ಇಸ್ ಎಂತ ಹೇಳುವಂಥದ್ದು, ಆಸ್ ಎ ಎಟಿಕೇಟ್ ಯು ಆರ್ ಡೂಯಿಂಗ್, ಬಟ್ ದೇರ್ ಇಸ್ ನೋ ಹಂಬಲ್ನೆಸ್. ಅಂದ್ರೆ ಹಂಬಲ್ನೆಸ್ ಈಸ್ ದೇರ್ ಬಟ್ ನಾಟ್ genuine humbleness. Humbleness is there. ಆದ್ರೆ ಯಾವ ಹಂಬಲ್ನೆಸ್ ಬರಬೇಕು? ರಿಯಲ್ ಹಂಬಲ್ನೆಸ್. Real humbleness will come by doing this. You should not stop. You should do, and the one day real humbleness will come. Process ಹಾಗೆ ಇಲ್ಲಿ ಕೂಡ ಹಾಗೆ. ನಾವು ಪ್ರಾರ್ಥನೆಯನ್ನು ನಿಲ್ಲಿಸ್ಲಿಕ್ಕಿಲ್ಲ. ಪ್ರಾರ್ಥನೆ ಮಾಡ್ತಾ 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 ಅಂದ್ರೆ ನಮ್ಗೆ ನಾವು ಭಗವಂತನ ಹತ್ರ ಹೇಳ್ಬೇಕು, ಎಸ್ ನಾನು ತಪ್ಪಿತಸ್ಥ, ನಾನು ಕರ್ತವ್ಯವನ್ನು ಸರಿಯಾಗಿ ಮಾಡಲಿಲ್ಲ, ಈ ರೀತಿ. ಆಗ ಭಗವಂತ ನಮ್ದು ಅಂತ ಹೇಳುವಂಥದ್ದು, ಈ ಪ್ರಾರ್ಥನೆ ಸ್ಟೇಬಲ್ ಆಗಿದ್ರೆ, ಒಂದೇ ರೀತಿ ಇದ್ರೆ, ಆಗ ಭಗವಂತ ವಿಚಾರ ಮಾಡ್ತಾನೆ. ನಾವು ಒಳಗೊಂದು ಹೊರಗೊಂದು ಆದ್ರೆ, ಕಾಟಾಚಾರಕ್ಕೆ ಮಾಡಿದ್ರೆ ಭಗವಂತ ಕೂಡ ನೋಡ್ತಾನೆ, ಅವನಿಗೆಲ್ಲ ಗೊತ್ತಾಗ್ತದೆ. ಯಾಕಂದ್ರೆ ಒಳಗೆ ಪರಮಾತ್ಮನಾಗಿದ್ದಾನೆ. ಮೋಸ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್, ಕಾಂತಿದಾಗ ಹೊಳೆಯುತ್ತಿದ್ದ. ಓಕೆ, ಇಲ್ಲಿ ನೋಡಿ, ಆಕ್ಚುಲಿ ನಾನು 56ಗೆ ಮಾತಾಡುವಂತಾಯ್ತು, ಈಗ ನಡುವಲ್ಲೇ ಮಾತಾಡಿ ಹೋಯ್ತು. ಓಕೆ, ಸಮಯ ಆಗದೆ ಸ್ವಲ್ಪ ಆಗಬಹುದು. ಕ್ರಿಯಾ ಎಂಬುವಳು ಕರ್ದಮ ಮುನಿಯ 6ನೇ ಮಗಳು. ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿ ಗೃಹಸ್ಥ ಜೀವನದಿಂದ ನಿವೃತ್ತರಾದ ಕಾರಣ ವಾಲ್ ಕಿಲ್ಯರ್ ಎಂದು ಪ್ರಖ್ಯಾತರಾದ 60,000 ಋಷಿಗಳಿಗೆ ಅವಳು ತಾಯಿಯಾದವಳು. ಗ್ಲೋರಿಯಸ್. ದಿಸ್ ಇಸ್ ರಿಯಲ್ ತಾಯಿ. 60,000 ಋಷಿಗಳಿಗೆ ತಾಯಿಯಾದಳಂತೆ. ಶ್ಲೋಕ 40. ಮಹರ್ಷಿ ವಸಿಷ್ಠನು ಅರುಂಧತಿ ಎಂದು ಕೆಲವು ವೇಳೆ ಕರೆಯಲಾಗುವ ಊರ್ಜಾ ಎಂಬ ಹೆಸರಿನ ತನ್ನ ಪತ್ನಿಯಲ್ಲಿ ನಿರ್ಮಳ ಚಾರಿತ್ರದ 7 ಜನ ಮಹರ್ಷಿಗಳು ಮಕ್ಕಳಾಗಿ ಪಡೆದಂತೆ. ವಸಿಷ್ಠ ಅರುಂಧತಿಗೆ 7 ಜನ ಮಕ್ಕಳಂತೆ. ಓಕೆ, ಅವರಲ್ಲಿ ಚಿತ್ರಕೇತು ಮಹರ್ಷಿ ಪ್ರಧಾನ. ಓಕೆ, 7 ಜನ ಮಹರ್ಷಿಗಳ ಹೆಸರು: ಚಿತ್ರಕೇತು, ಸರೋಚಿ, ವಿರಜ, ಮಿತ್ರ, ಉಲ್ಬನ, ಪಶುವೃತ್ಯಾನ ಮತ್ತು ದ್ಯುಮಾನ್. ಇನ್ನೊಬ್ಬ ಪತ್ನಿಗೆ ತುಂಬಾ ದಕ್ಷರಾದ ಮಕ್ಕಳು ಜನಿಸಿದರು. ಎಸ್, ಅರುಂಧತಿ ಮತ್ತೆ ಊರ್ಜಾ ಒಂದೇ, ಸೇಮ್ ನೋಡಿ. ವಶಿಷ್ಠನ ಪತ್ನಿ,
ಅವಳು ಕರ್ದಮುನಿಯ 9ನೇ ಮಗಳು. ನೋಡಿ, ಊರ್ಜಾ 9ನೇ ಮಗಳು. ಅಥರ್ವ ಎಂಬ ಋಷಿಯ ಹೆಂಡತಿ ಚಿತ್ತಿಯು ದದ್ಯಂಚವೆಂಬ ಮಹಾವ್ರತವನ್ನು ಆಚರಿಸಿ ಅಶ್ವಶ ಎಂಬ ಮಗನಿಗೆ ಜನ್ಮವಿತ್ತಳು. ಈಗ ಭೃಗು ಋಷಿಯ ವಂಶಜರ ಬಗ್ಗೆ ಹೇಳುತ್ತೇನೆ. ಈಗ ಭೃಗು ಋಷಿಯ ವಂಶ, ಅಥವಾ ಹೆಂಡತಿ ಶಾಂತಿ ಎಂದು ಖ್ಯಾತಳಾಗಿದ್ದಾಳೆ. ಅವಳು ಕರ್ದಮನ 8ನೇ ಮಗಳು. ನೋಡಿ, ಚಿತ್ತಿ 8ನೇ ಮಗಳನ್ನು ಕರ್ದಮನ್. ಭೃಗು ಮಹರ್ಷಿ ತುಂಬಾ ಭಾಗ್ಯವಂತನಾಗಿದ್ದನು. ಖ್ಯಾತಿ ಎಂಬ ತನ್ನ ಹೆಂಡತಿಯಲ್ಲಿ ಅವನು ದಾತ ವಿಧಾತ ಎಂಬ ಇಬ್ಬರು ಪುತ್ರರನ್ನು, ದೇವೋತ್ತಮ ಪರಮೇಶ್ವರನಲ್ಲಿ ಅತೀವ ಭಕ್ತಿಯನ್ನು ಇರಿಸಿದ ಶ್ರೀ ಎಂಬ ಮಗಳನ್ನು ಪಡೆದನು. ಭೃಗು ಮಹರ್ಷಿಯ ಹೆಂಡತಿ ಖ್ಯಾತಿ, ಪುತ್ರರು ಯಾರೆಲ್ಲ? ದಾತ ವಿಧಾತ, ಮತ್ತೆ ಪುತ್ರಿ ಅತೀವ, ಭಕ್ತಿ ಶ್ರೀ ಪುತ್ರಿ ಮಗಳು, ಇಬ್ಬರು ಪುತ್ರರು, ಒಂದು ಪುತ್ರಿ. ಎಸ್. ಮೇರು ಋಷಿಗೆ ಆಯತಿ ನಿಯತಿ ಎಂಬ ಹೆಸರಿದ್ದ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ಅವರನ್ನು ಅವನು ದಾತ ಮತ್ತು ವಿಧಾತ ಎಂಬವರಿಗೆ ಕನ್ಯಾದಾನ ಮಾಡಿಕೊಟ್ಟನು. ಮೇರು ಋಷಿಗೆ ಹೆಣ್ಣು ಮಕ್ಕಳು, ಅವರನ್ನು ಯಾರು ಮದುವೆ ಆಗುವ? ದಾತ ಮತ್ತು ವಿಧಾತ. ದಾತ ವಿಧಾತ ಯಾರು? ದಾತ ವಿಧಾತ ಭೃಗು ಮಹರ್ಷಿಯ ಮಕ್ಕಳು, ಪುತ್ರರು. ಆಯತಿ ಮತ್ತು ನಿಯತಿಯರಿಗೆ ಮಕ್ಕಳಾದ್ರಿಂದ ಯಾರೆಲ್ಲ? ಮೃಕರ್ಣ ಮತ್ತೆ ಪ್ರಾಣ. ಎಸ್. ಮೃಕರ್ಣದಿಂದ ಮಾರ್ಕಂಡೇಯ ಮುನಿಯು ಜನಿಸಿದನು. ಮೃಕರ್ಣದಿಂದ ಮಾರ್ಕಂಡ ಋಷಿ, ಪ್ರಾಣದಿಂದ ವೇದಶಿರ ಎಂಬ ಮಗನು ಹುಟ್ಟಿದನು. ಅವನ ಮಗನು ಕವಿ ಎಂದು ಖ್ಯಾತನಾದ ಉಷಾನ ಶುಕ್ರಾಚಾರ್ಯ ಎಂಬವನು. ಶುಕ್ರಾಚಾರ್ಯ. ಹೀಗೆ ಕವಿಯು ಭೃಗುವಂಶದ ಸಂತತಿಗೆ ಸೇರಿದವನು. ನೆಕ್ಸ್ಟ್, ಪ್ರಿಯ ವಿದುರನೇ, ವಿಶ್ವದ ಜನಸಂಖ್ಯೆ ಈ ರೀತಿಯಾಗಿ ಕರ್ದಮನ ಪುತ್ರಿಯರು ಮತ್ತು ಈ ಋಷಿಗಳ ವಂಶದಿಂದ ಬೆಳೆಯಿತು. ಈಗ ಯಾರು? ಮೈತ್ರೇಯ ಹೇಳುವಂಥದ್ದು ವಿದುರನಿಗೆ. ಈ ವಂಶದ ವರ್ಣನೆಗಳನ್ನು ಶ್ರದ್ಧೆಯಿಂದ ಆಲಿಸಿದವನು ಯಾರೇ ಆಗಲಿ ಎಲ್ಲ ಪಾಪಗಳ ಪರಿಣಾಮಗಳಿಂದ ಬಿಡುಗಡೆ ಪಡೆಯುತ್ತಾನೆ. ನೋಡಿ, ಈಗ ನಾವು ವರ್ಣನೆ ಕೇಳಿದ್ದೇವೆ, ನಾವೆಲ್ಲ ಪಾಪದಿಂದ ಬಿಡುಗಡೆ ಆಗ್ತದೆ ನಮಗೆ. ಪ್ರಸೂತಿ ಎಂಬ ಹೆಸರಿಂದ ಖ್ಯಾತಳಾದ ಇನ್ನೊಬ್ಬಳು ಮನುಪುತ್ರಿಯು ಬ್ರಹ್ಮನ ಪುತ್ರನಾದ ದಕ್ಷಿಣ ಎಂಬವನನ್ನು ಮದುವೆ ಆದಳು. ಪ್ರಸೂತಿ ದಕ್ಷಿಣವನ್ನು ಮದುವೆ ಆಗುವಂಥದ್ದು. ನೆಕ್ಸ್ಟ್, ದಕ್ಷನು ತನ್ನ ಪತ್ನಿ ಪ್ರಸೂತಿಯಲ್ಲಿ ಕಮಲಾಕ್ಷಿಯರಾಗಿದ್ದು ಸುಂದರಿಯರಾದ 16 ಹೆಣ್ಣು ಮಕ್ಕಳನ್ನು ಪಡೆದ. ಪ್ರಸೂತಿಗೆ 16 ಹೆಣ್ಣು ಮಕ್ಕಳನ್ನು. ಈ 16 ಹೆಣ್ಣು ಮಕ್ಕಳಲ್ಲಿ 13 ಪುತ್ರಿಯರನ್ನು ಧರ್ಮನಿಗೂ ಒಬ್ಬಳನ್ನು ಅಗ್ನಿಗೂ ಮದುವೆ ಮಾಡಿ ಕೊಟ್ಟ. ಉಳಿದ ಇಬ್ಬರು ಮಕ್ಕಳಲ್ಲಿ ಒಬ್ಬಳನ್ನು ಪಿತೃಲೋಕಕ್ಕೆ ದಾನವಾಗಿ ಕೊಟ್ಟನು. ಅಲ್ಲಿ ಅವಳು ಬಹಳ ಸಂತೋಷದಿಂದ ಇರುತ್ತಾಳೆ. ಇನ್ನೊಬ್ಬಳನ್ನು ಲೌಕಿಕ ಸಂಸಾರ ಬಂಧನದಿಂದ ಪಾಪಿಗಳನ್ನು ಮುಕ್ತಗೊಳಿಸುವ ಶಿವನಿಗೆ ಕೊಟ್ಟನು. ಎಸ್. ಧರ್ಮನಿಗೆ ಕೊಡ ದಕ್ಷಿಣ 13 ಜನ ಹೆಣ್ಮಕ್ಕಳ ಹೆಸರುಗಳು: ಶ್ರದ್ಧಾ, ಮೈತ್ರಿ, ದಯಾ, ಶಾಂತಿ, ತುಷ್ಟಿ, ಪುಷ್ಟಿ, ಕ್ರಿಯಾ, ಉನ್ನತಿ, ಬುದ್ಧಿ, ಮೇಧ, ತಿದೀಕ್ಷಾ, ರೀ ಮತ್ತು ಮೂರ್ತಿ. ಈ 13 ಪುತ್ರಿಯರು ಈ ಕೆಳಗೆ ಹೇಳಿರುವ ಪುತ್ರರನ್ನು ಪಡೆದರು. ಶ್ರದ್ಧಾ ಶುಭನಿಗೂ, ಮೈತ್ರಿಯು ಪ್ರಸಾದನಿಗೂ, ದಯಾ ಅಭಯನಿಗೂ, ಶಾಂತಿಯು ಸುಖನಿಗೂ, ತುಷ್ಟಿಯು ಮುದನಿಗೂ, ಪುಷ್ಟಿಯು ಸ್ಮಯನಿಗೂ, ಕ್ರಿಯಾ ಯೋಗನಿಗೂ, ಉನ್ನತಿಯು ದರ್ಪನಿಗೂ, ಬುದ್ಧಿಯು ಅರ್ಥನಿಗೂ, ಮೇಧ ಸ್ಮೃತಿಗೂ, ತಿತೀಕ್ಷಾ ಕ್ಷೇಮನಿಗೂ, ಪ್ರೀ ಪ್ರಶ್ರಯನಿಗೂ ಜನ್ಮವಿತ್ತರು. ಎಲ್ಲ ಸುಗುಣಗಳ ನಿಧಿಯಾಗಿದ್ದ ಮೂರ್ತಿ ಎಂಬ ಪುತ್ರಿಯು ದೇವೋತ್ತಮ ಪರಮೇಶ್ವರನಾದ ನರನಾರಾಯಣಗೆ ಜನ್ಮ ಕೊಟ್ಟಳು. ನರನಾರಾಯಣನ ಆವಿರ್ಭಾವದ ಸಮಯದಲ್ಲಿ ಸಮಸ್ತ ಪ್ರಪಂಚವು ಆನಂದಭರಿತವಾಗಿತ್ತು. ಆಗ ಪ್ರತಿಯೊಬ್ಬನ ಮನಸ್ಸು ಶಾಂತವಾಗಿತ್ತು. ಗಾಳಿ, ನದಿಗಳು, ಪರ್ವತಗಳು ಎಲ್ಲ ಹಿತಕರವಾದವು. ಸ್ವರ್ಗಾದಿ ಲೋಕಗಳಲ್ಲಿ ಬೇರಿಗಳು ಮೊಳಗಿದವು. ಆಕಾಶದಿಂದ
ಪುಷ್ಪ ವೃಷ್ಟಿಯಾಯಿತು. ಪ್ರಸನ್ನರಾದ ಋಷಿಗಳು ವೇದ ಮಂತ್ರಗಳನ್ನು ಪಠಿಸಿದರು. ಗಂಧರ್ವ ಕಿನ್ನರರೆಂಬ ಸ್ವರ್ಗಲೋಕದ ನಿವಾಸಿಗಳು ಹಾಡಿದರು. ದೇವಲೋಕದ ಸುಂದರಿಯಾದ ಅಪ್ಸರೆಯರು ಕುಣಿದರು. ಈ ಪ್ರಕಾರವಾಗಿ ನರನಾರಾಯಣ ಜನನದ ಕಾಲದಲ್ಲಿ ಎಲ್ಲ ಮಂಗಳಕರ ಚಿಹ್ನೆಗಳು ಕಂಡುಬರುತ್ತಿದ್ದವು. ಆ ಸಮಯಕ್ಕೆ ಸರಿಯಾಗಿ ಬ್ರಹ್ಮನ ಮುಂತಾದ ವರಿಷ್ಠ ದೇವತೆಗಳು ತಮ್ಮ ಗೌರವಪೂರ್ಣ ಸ್ತುತಿಗಳನ್ನು ಸಲ್ಲಿಸಿದರು. ನೋಡಿ, ಭಗವಂತ ಬರುವಾಗ ಈಗ ನಾರಾಯಣ ಅಂದ್ರೆ ಕೃಷ್ಣ, ನರ ಅಂದ್ರೆ ಈಸ್ ಎ ಎಂತ ಹೇಳುವಂಥದ್ದು ಅಸೋಸಿಯೇಟ್ ಆಫ್ ಕೃಷ್ಣ, ನಾರಾಯಣ ಅಸೋಸಿಯೇಟ್. ಹಾಗಾಗಿ ಭಗವಂತ ಬರುವಾಗ ಎಲ್ಲ ಆಸ್ಪಿಷಿಯಸ್, ಮಂಗಳಕರ. ಹಾಗಾಗಿ ಎಲ್ಲ ಕಡೆಯಿಂದ ನೋಡಿ ಪುಷ್ಪ ಇದು ಆಗುವಂಥದ್ದು, ವೃಷ್ಟಿ ಆಗುವಂಥದ್ದು, ಹಾಡುವಂಥದ್ದು, ಸ್ವರ್ಗಲೋಕ ಗಂಧರ್ವ ಕಿನ್ನರರು ಅಪ್ಸರರು ಕುಣಿಯುವಂಥದ್ದು, ಆಸ್ಪಿಷಿಯಸ್ ಭಗವಂತ ಹುಟ್ಟುವಾಗ. ಎಸ್ ಶ್ಲೋಕ 56. ಈ ಶ್ಲೋಕವನ್ನು ನಾನು ಮಾಡಲಿಕ್ಕೆ ದೇವತ್ತು. ಎಸ್ 5 ನಿಮಿಷ, ಒಂದು 10 ನಿಮಿಷ ಮಾಡ್ತೇನೆ ಅಷ್ಟೇ. 10 minutes. ಎಸ್. ದೇವ ಊಚು ಯೋ ಮಾಯಯಾ ವಿರಚಿತಂ ನಿಜಯಾತ್ಮನೀದಂ ಕೇರೂಪಭೇದಂ ಇವ ತತ್ ಪ್ರತಿಚಕ್ಷಣಾಯ ಏತೇನ ಧರ್ಮ ಸದೇನ ಋಷಿ ಮೂರ್ತಿನಾದ್ಯ ಪ್ರಾದುಶ್ಚಕಾರ ಪುರುಷಾಯ ನಮ ಪರಸ್ಮೈ. ದೇವತೆಗಳು ಹೇಳಿದರು, ಲೋಕಾತೀತನಾದ ಪರಮ ಪುರುಷನಿಗೆ ನಮ್ಮ ಗೌರವಯುತ ಪ್ರಣಾಮವನ್ನು ಅರ್ಪಿಸೋಣ. ಅವನ ಬಹಿರಂಗ ಶಕ್ತಿಯು ಈ ಪ್ರಕಟಿತ ವಿಶ್ವವಾಗಿ ಸೃಷ್ಟಿಯಾಗಿದೆ. ಗಾಳಿಯು ಮೋಡಗಳು ಆಕಾಶದಲ್ಲಿ ಇರುವಂತೆ ಆ ವಿಶ್ವವು ಅವನಲ್ಲಿ ನೆಲೆಸಿದೆ. ಅವನೇ ಈಗ ಧರ್ಮನ ಮನೆಯಲ್ಲಿ ನರನಾರಾಯಣ ಋಷಿಗಳ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ದೇವತೆಗಳು ಹೇಳುವಂಥದ್ದು. ಹಾಗಾಗಿ ಭಗವಂತನೀಗ ಹುಟ್ಟಿದ್ದಾನೆ ಧರ್ಮನ ಮನೆಯಲ್ಲಿ ನರನಾರಾಯಣ ರೂಪದಲ್ಲಿ. ನೋಡಿ, ದೇವತೆಗಳೆಲ್ಲ ಪ್ರಣಾಮ ಅರ್ಪಿಸ್ತಾ ಇದ್ದಾರೆ. ಭಾವಾರ್ಥ: ಭಗವಂತನ ವಿಶ್ವರೂಪವು ಅಭಿವ್ಯಕ್ತ ವಿಶ್ವವೇ ಆಗಿದೆ. ಅದು ದೇವೋತ್ತಮ ಪರಮಪುರುಷನ ಬಹಿರಂಗ ಶಕ್ತಿಯ ಒಂದು ಪ್ರದರ್ಶನ. ನೋಡಿ, ವಿಶ್ವರೂಪ ಅಂದ್ರೆ ಬಹಿರಂಗ ಶಕ್ತಿಯ ಒಂದು ಪ್ರದರ್ಶನ. ಆಕಾಶದಲ್ಲಿ ಅಸಂಖ್ಯ ಪ್ರಕಾರಗಳು ಗ್ರಹಗಳು, ಗಾಳಿಯು ಇವೆ. ಗಾಳಿಯಲ್ಲಿ ನಾನಾ ಬಣ್ಣಗಳ ಮೋಡಗಳಿವೆ. ಕೆಲವು ವೇಳೆ ಗಾಳಿಯಲ್ಲಿ ವಿಮಾನಗಳು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗುತ್ತಿರುವುದನ್ನು ಕಾಣುತ್ತೇವೆ. ಹೀಗೆ ಸಮಸ್ತ ಅಭಿವ್ಯಕ್ತ ವಿಶ್ವವು ವೈವಿಧ್ಯವನ್ನು ತುಂಬಿದೆ. ಅದರ ವಸ್ತುತ ಈ ವೈವಿಧ್ಯವು ಪರಮಪ್ರಭುವಿನ ಬಹಿರಂಗ ಶಕ್ತಿಯ ಅಭಿವ್ಯಕ್ತಿ. ಆ ಶಕ್ತಿಯು ಅವನಲ್ಲೇ ಸ್ಥಿರವಾಗಿ ನೆಲೆಸಿದೆ. ಸಾಕ್ಷಾತ್ ಭಗವಂತನ ಶಕ್ತಿಯು ಪ್ರಕಟವಾದ ಮೇಲೆ ತನ್ನ ಸೃಷ್ಟಿಯೊಳಗೆ ತಾನೇ ಕಾಣಿಸಿಕೊಂಡನು. ಆ ಶಕ್ತಿಯು ಏಕಕಾಲದಲ್ಲಿ ಅವನಿಂದ ಅಭಿನ್ನವೂ ಆಗಿದೆ. ಆದ್ದರಿಂದ ದೇವತೆಗಳು ಅಂತ ವೈವಿಧ್ಯಗಳಲ್ಲಿ ಕಾಣಿಸಿಕೊಳ್ಳುವ ದೇವೋತ್ತಮ ಪರಮಪುರುಷನಿಗೆ ತಮ್ಮ ಗೌರವವನ್ನು ಸಲ್ಲಿಸುತ್ತಾರೆ. ಅದ್ವೈತಿಗಳೆಂಬ ಹೆಸರಿನ ಕೆಲವು ವೇದಾಂತಿಗಳು ಇದ್ದಾರೆ. ಅವರು ತಮ್ಮ ನಿರಾಕಾರ ಬ್ರಹ್ಮದ ಕಲ್ಪನೆಯ ಕಾರಣದಿಂದ ಎಲ್ಲ ವೈವಿಧ್ಯವು ಮಿಥ್ಯೆ ಎಂದು ಯೋಚಿಸುತ್ತಾರೆ. ಈ ಶ್ಲೋಕದಲ್ಲಿ ಯೋ ಮಾಯ ವಿರಚಿತಂ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ವೈವಿಧ್ಯಗಳು ದೇವೋತ್ತಮ ಪರಮಪುರುಷನ ಶಕ್ತಿಯ ಅಭಿವ್ಯಕ್ತಿಯನ್ನು ಇದು ಸೂಚಿಸುತ್ತದೆ. ಶಕ್ತಿಯು ಪರಮಪುರುಷನಿಂದ ಅಭಿನ್ನವಾದ್ದರಿಂದ ವೈವಿಧ್ಯಗಳು ವಾಸ್ತವ. ಭೌತಿಕ ವೈವಿಧ್ಯವು ತಾತ್ಕಾಲಿಕವಾಗಿರಬಹುದು, ಆದರೆ ಅವು ಮಿಥ್ಯೆ ಅಲ್ಲ. ಅವು ಆಧ್ಯಾತ್ಮದ ವೈವಿಧ್ಯಗಳ ಪ್ರತಿಫಲನ. ಇಲ್ಲಿರುವ ಪದ ಪ್ರತಿಚಕ್ಷಣಾಯ ಎಂದರೆ ಅಲ್ಲಿ ವೈವಿಧ್ಯಗಳಿವೆ ಎಂಬುದು ದೇವೋತ್ತಮ ಪರಮಪುರುಷನ ವೈಭವಗಳನ್ನು ಘೋಷಿಸುತ್ತದೆ. ಅವನೇ ನರನಾರಾಯಣ ಋಷಿಗಳಂತೆ ಕಾಣಿಸಿಕೊಂಡನು. ಅನೇಕ ಭೌತಿಕ ಪ್ರಕೃತಿಯ ಎಲ್ಲ ವೈವಿಧ್ಯಗಳು ಮೂಲ ಕಾರಣ. ಎಸ್, ಈಗ ನಾವು ಇದನ್ನು ತಿಳಿಯಬೇಕಾದ ವಿಷಯ ಅಂತಂದ್ರೆ, ವೆರೈಟಿ ಇಸ್ ದಿ ಮದರ್ ಆಫ್ ಎಂಜಾಯ್ಮೆಂಟ್. ವೆರೈಟಿ ಉಂಟಂದ್ರೆ ಸ್ಪಿರಿಚುವಲ್ ವರ್ಲ್ಡ್ ಇಸ್ ಫುಲ್ ಆಫ್ ವೆರೈಟೀಸ್. ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಕೂಡ ವೆರೈಟೀಸ್ ಉಂಟು. ಆದ್ರೆ ಇಲ್ಲಿ ಪ್ರಭುಪಾದ ಹೇಳುವಂತದ್ದು ಎಂತ ಅಂದ್ರೆ, ಅದ್ವೈತಿಗಳು ಅಂದ್ರೆ ನಿರಾಕಾರವಾದಿಗಳು ಅವರು ಹೇಳೋ ಒಂದು ವೆರೈಟಿಯನ್ನು ಫಾಲ್ಸ್ ಅಂತ ಹೇಳ್ತಾರೆ. ವೆರೈಟಿ ಫಾಲ್ಸ್ ಅಲ್ಲ, ವೆರೈಟಿ ಉಂಟು. ಆದ್ರೆ ಈಗ ಪ್ರಭುಪಾದ ಇಲ್ಲಿ ವಿಶ್ವರೂಪದ ಬಗ್ಗೆ ಹೇಳ್ತಾರೆ. ವಿಶ್ವರೂಪ
ಇಟ್ ಈಸ್ ನಾಟ್ ಸ್ಪಿರಿಚುವಲ್, ಇಟ್ ಇಸ್ ಅ ಮೆಟೀರಿಯಲ್. ಆದ್ರೆ ಹೇಗೆ ಅಂದ್ರೆ ಕಾಣೋದಕ್ಷ ವಿಷ್ಣುವಿನಿಂದ ಬರುವಂಥದ್ದು ಪ್ರಧಾನ. ಪ್ರಧಾನ ಅಂದ್ರೆ ವ್ಯಕ್ತ ಅಲ್ಲ, ಅವ್ಯಕ್ತ. ವ್ಯಕ್ತ ಆಗುವುದಂದ್ರೆ ಅದರಲ್ಲಿ ಭಗವಂತನ ದೃಷ್ಟಿ ಬೀಳುವಂಥದ್ದು ವ್ಯಕ್ತ ಆಗುವುದು. ಹಾಗೆ ಈಗ ಭೌತಿಕ ಲೋಕದಲ್ಲಿ ಯಾವುದೆಲ್ಲ ಉಂಟು ಇದೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ಉಂಟು. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಇಟ್ ಈಸ್ ಇಟರ್ನಲ್. ಭೌತಿಕ ಲೋಕದಲ್ಲಿ ಅದು ಇಟರ್ನಲ್ ಅಲ್ಲ, ಇಟರ್ನಲ್ ಅಲ್ಲ. ಆದ್ರೆ ನಿರಾಕಾರವಾದಿಗಳು ಹೇಳುವಂಥದ್ದು ಎಂತ ಅಂದ್ರೆ ಈ ವೆರೈಟೀಸ್ ಅನ್ನು ಫಾಲ್ಸ್ ಹೇಳ್ತಾರೆ, ಮಿಥ್ಯ ಹೇಳ್ತಾರೆ. ಹೇಗೆ ಫಾಲ್ಸ್ ಆಗುವಂಥದ್ದು? ಫಾಲ್ಸ್ ಅಲ್ಲ. ಈಗ ವೆರೈಟೀಸ್ ಇರುವಂತದ್ದು ಭಗವಂತನ ಪ್ಲೆಜರ್ಗೆ. ಈಗ ಭೌತಿಕ ಲೋಕದಲ್ಲಿ ಕೂಡ ವೆರೈಟೀಸ್ ಅನ್ನು ನಾವು ಭಗವಂತನಿಗೆ ಯೂಸ್ ಮಾಡುವಾಗ ಇಟ್ ವಿಲ್ ಬಿಕಮ್ ಸ್ಪಿರಿಚುವಲ್, ಆಧ್ಯಾತ್ಮಿಕ ಆಗ್ತದೆ. ಅದು ಆಧ್ಯಾತ್ಮಿಕ ಆಗ್ತದೆ. ಹಾಗಾಗಿ ವೆರೈಟೀಸ್ ಭಗವಂತನ ಒಂದು ಶಕ್ತಿ. ಶಕ್ತಿ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನಿಂದ ಬರುವಂತ ಶಕ್ತಿ ಅದು. ಆದ್ರೆ ಈ ಮೆಟೀರಿಯಲ್ ವೆರೈಟೀಸ್ ದೇ ಆರ್ ಟೆಂಪರರಿ. Material varieties, they are temporary. But those temporary, if it is used for Krishna, then it will become transcendental. ಆಧ್ಯಾತ್ಮಿಕ ಆಗ್ತದೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಈ ಭೌತಿಕ ಲೋಕದಲ್ಲಿ ನಾವು ಯಾವುದನ್ನು ನೋಡ್ತೇವೆ, ಇಟ್ ಇಸ್ ಅ ರಿಫ್ಲೆಕ್ಷನ್ ಆಫ್ ಸ್ಪಿರಿಚುವಲ್ ವೆರೈಟಿ. ಇಲ್ಲಿ ನಾವು ಎಂತ ವೆರೈಟಿ ನೋಡ್ತೇವೆ, ಇಟ್ ಇಸ್ ಜಸ್ಟ್ ರಿಫ್ಲೆಕ್ಷನ್ ಆಫ್ ಸ್ಪಿರಿಚುವಲ್ ವೆರೈಟಿ. ಆಧ್ಯಾತ್ಮಿಕ ಲೋಕದಲ್ಲಿ ಇದು ಉಂಟು, ಅದರಲ್ಲಿ ಇಟರ್ನಲ್, ಅದು ಫಾಲ್ಸ್ ಅಲ್ಲ. ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ನೋಡಿ ಹೇಳುವಂತ. ಆಕ್ಚುಲಿ ಇದರ ಬಗ್ಗೆ ಒಂದು ಅರ್ಧ ಗಂಟೆ ಮಾಡಬೇಕಿತ್ತು, ಆದ್ರೆ ಎಂತ ಮಾಡುವಂತ ಉಳಿದ ಬಗ್ಗೆ ಮಾತಾಡಿದೆ. ಎಸ್, ಹಾಗಾಗಿ ದೇವೋತ್ತಮ ಪರಮಪುರುಷನ ವೈಭವವನ್ನು ಘೋಷಿಸದೆ ನೋಡಿ, ವೆರೈಟಿ, ವೈವಿಧ್ಯ. ಅವನೇ ನರನಾರಾಯಣ ಋಷಿಗಳಂತೆ ಕಾಣಿಸಿಕೊಂಡನು, ಅವನೇ ಭೌತಿಕ ಪ್ರಕೃತಿಯ ಎಲ್ಲ ವೈವಿಧ್ಯಗಳಿಗೂ ಮೂಲ ಕಾರಣ. ವೆರೈಟಿ ಯಾರಿಗೋಸ್ಕರ? ಭಗವಂತನಿಗೋಸ್ಕರ. ಹಿ ಈಸ್ ದ ಎಂಜಾಯರ್. ಸೊ ವೆರೈಟಿ ಇಸ್ ಮೆಂಟ್ ಫಾರ್ ಈಸ್ ಪ್ಲೆಜರ್, ಕೃಷ್ಣಸ್ ಪ್ಲೆಜರ್. ಎಸ್, ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ. ವಂಶಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ವೈಷ್ಣವ ಠಾಕೂರ್